ಹಾ. ಹರೇ ಕೃಷ್ಣ. ಎಲ್ಲರಿಗೂ ಧನ್ಯವಾದಗಳು ಇಂದಿನ ತರಗತಿಗೆ ಬಂದಿದ್ದಕ್ಕಾಗಿ. ಸೊ ಇಲ್ಲಿವರೆಗೂ ಎಷ್ಟು ಕವರ್ ಆಗಿದೆ ನಮ್ಗೆ ಭಕ್ತಿಶಾಸ್ತ್ರಿ? ಎಲ್ಲ ಆಯ್ತು ಪ್ರಭುಜಿ. ಭಕ್ತಿಶಾಸ್ತ್ರ ನಮ್ಗೆ 19 ಅಧ್ಯಾಯಗಳು ಆದವು ಪ್ರಭುಜಿ. 19 ಅಧ್ಯಾಯಗಳ? ಹೌದು, ಭಕ್ತಿ ರಸಾಮೃತ ಸಿಂಧು ಗುರುಜಿ. ಭಕ್ತಿ ರಸಾಮೃತ ಸಿಂಧುನಲ್ಲಿ. ಓಕೆ. ಸೊ ಅಂದ್ರೆ ಇವಾಗ ನಾವು 4 ಯೂನಿಟ್ಗಳು ಮುಗಿಸಿದೀವಿ. ಅಂದ್ರೆ ಒಟ್ಟು 4 ಪುಸ್ತಕಗಳಿವೆ ಭಕ್ತಿ ರಸಾಮೃತ ಸಿಂಧು ಭಕ್ತಿಶಾಸ್ತ್ರಿ ತರಗತಿಯಲ್ಲಿ. ಈ 4 ಪುಸ್ತಕಗಳು ಮೊದಲನೆಯದು ಭಗವದ್ಗೀತಾ. ಆ ಭಗವದ್ಗೀತೆಯಲ್ಲಿ 3 ಯೂನಿಟ್ಗಳಾಗಿ ಮಾಡ್ತವೆ. ಯೂನಿಟ್ 1, ಯೂನಿಟ್ 2, ಯೂನಿಟ್ 3 ಅಂದ್ಬಿಟ್ಟು 1ರಿಂದ 6ನೇ ಅಧ್ಯಾಯದವರೆಗೆ ಯೂನಿಟ್ 1 ಅಂತಾರೆ. 7ರಿಂದ 12ರವರೆಗೆ 2ನೇ ಯೂನಿಟ್, 13ರಿಂದ 18 3ನೇ ಯೂನಿಟ್. ಮತ್ತು ಭಕ್ತಿ ರಸಾಮೃತ ಸಿಂಧು ಆಗಿದೆಯಲ್ವಾ, ಸೊ ಅದನ್ನ 4ನೇ ಯೂನಿಟ್ ಅಂತಾರೆ. ಸೊ ಈಗ ಶ್ರೀ ಈಶೋಪನಿಷತ್ ಮತ್ತು ಇದು ಮತ್ತೆ ಉಪದೇಶಾಮೃತ, ಈ ಎರಡು ಇನ್ನೆರಡು ಉಳ್ಕೊಂಡಿದ್ದಾವೆ. ಅದನ್ನು ಈಗ ಮಾಡೋಣ. ಸೊ ಇದು 5ನೇ ಯೂನಿಟ್ ಗುರುಜಿ. ಇದು 5ನೇ ಯೂನಿಟ್. ಸೊ ಇಲ್ಲಿವರೆಗೂ ನೀವೆಲ್ಲರೂ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದೀರಾ. ಎಕ್ಸಾಮ್ಗಳು, ಅಸೈನ್ಮೆಂಟ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ಸೊ ನಿಮ್ಮ ಈ ರಾಧಾಷ್ಟಮಿ ದಿನ ನಿಮ್ಮ ಒಂದು ಏನು ಈ ಭಕ್ತಿ ಹೀಗೆ ಮುಂದುವರಿಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದಗಳು ಪ್ರಭುಜಿ. ನೀವು ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ ಭಗವಂತನಲ್ಲಿ ರಾಧಾರಾಣಿ ನಿಮ್ಗೆ ಕೃಪೆ ಕೊಡ್ಲಿ ಅಂದ್ಬಿಟ್ಟು. ಪ್ರಭುಜಿ, ನಾನು ಸ್ವಲ್ಪ ಮ್ಯೂಟ್ ನಲ್ಲಿ ಇರ್ತೀನಿ. ನಮ್ಮ ಹಸ್ಬೆಂಡ್ಗೆ ಏನು ಅಂದ್ರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆಗಿದೆ, ಮಧ್ಯೆ ಮಧ್ಯೆ ಕರೀತಿರ್ತಾರೆ. ಅದಕ್ಕೋಸ್ಕರ ಮ್ಯೂಟ್ ನಲ್ಲೇ ಇರ್ತೀನಿ ಪ್ರಭುಜಿ. ಧನ್ಯವಾದಗಳು. ಧನ್ಯವಾದ. ಸೊ ಯಾರನ್ನಾರು ಒಬ್ಬನ್ ಗೀತಾ ಮಾತಾಜಿ ನಿಮ್ಮನ್ನು ಕೋ ಹೋಸ್ಟ್ ಮಾಡಿರ್ತೇನೆ. ಸೊ ಯಾರಾದ್ರೂ ಒಬ್ರು ಅಕಸ್ಮಾತ್ ಮತ್ತೆ ಮಾಡಕ್ ಬರಲ್ಲ. ಹೌದಾ? ಯಾರಿಗೆ ಬರುತ್ತೆ? ಶ್ರುತಿ ಮಾತಾಜಿ ನಿಮ್ಮನ್ನು ಮಾಡಲ್ಲ? ಲಲಿತಾ ಮಾತಾಜಿ, ಲಕ್ಷ್ಮೀ ಪಿ ಮಾತಾಜಿ, ಅವ್ರಿಗೆ ಯಾರಿಗಾದ್ರೂ ಮಾಡಿ. ಓಕೆ. ಲಕ್ಷ್ಮೀ ಮಾತಾಜಿ, ಲಕ್ಷ್ಮೀ ಪಿ ಎಂ ಮಾತಾಜಿ ಮಾಡ್ಲಾ? ಲಕ್ಷ್ಮೀ ಬಿವಿ. ಲಕ್ಷ್ಮೀ ಬಿವಿ ನನಗೂ ಬರಲ್ಲ ಪ್ರಭುಜಿ. ಲಕ್ಷ್ಮೀ ಲಲಿತಾ ಮಾತಾಜಿ, ಲಕ್ಷ್ಮೀ ಬಿವಿ ಮಾತಾಜಿ ಇಬ್ರಿಗೆ ಮಾಡಿ ಗುರುಜಿ. ಮಾಡಿ ಪ್ರಭುಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ ಕಾಣಿಸ್ತಾ ಇಲ್ವಲ್ಲ ಇಲ್ಲಿ? ಲಲಿತಾ ಮಾತಾಜಿ. ಸೊ ಒಬ್ಬರನ್ನ ಕೋ ಹೋಸ್ಟ್ ಮಾಡಿದ್ದೇನೆ. ಸೊ ಅಕಸ್ಮಾತ್ ನಂದೇನೋ ನೆಟ್ವರ್ಕ್ ಇಶ್ಯೂ ಆದ್ರೆ ನಿಮ್ಮನ್ನು ಹೋಸ್ಟ್ ಆಗುತ್ತೆ ಆಟೋಮೆಟಿಕಲಿ. ನನಗೆ ವಾಪಸ್ ಕೊಡಿ ಹೋಸ್ಟ್ ನಂತರ. ಸೊ ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ಸೊ ಇಂದಿನ ತರಗತಿಯನ್ನು ನಾವು ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ವಂದೇಹಂ ಶ್ರೀ ಗುರು ಶ್ರೀಯುತಪದಕಮಲಂ ಶ್ರೀ ಗುರೂನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಗಣ ರಘುನಾಥಾನ್ವಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ.
ಸೊ ಇಂದಿನ ತರಗತಿಯನ್ನು ಪ್ರಾರಂಭಿಸುವುದಕ್ಕೆ ಮುನ್ನ ನಾವು ರಾಧಾಷ್ಟಮಿಯ ಬಗ್ಗೆ, ರಾಧೆಯ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ, ರಾಧಾರಾಣಿಯ ಬಗ್ಗೆ. ಶ್ರೀ ರಾಧಾಷ್ಟಮಿಯ ಉತ್ಸವ ಅಂದ್ರೆ ಶ್ರೀಮತಿ ರಾಧಾರಾಣಿಯ ದಿವ್ಯ ಅವತರಣ ದಿನ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಅಷ್ಟಮಿಯಂದು ಈ ಉತ್ಸವವನ್ನು ಆಚರಣೆ ಮಾಡ್ತೇವೆ ನಾವು ಇಸ್ಕಾನಲ್ಲಿ. ರಾಧಾರಾಣಿ ಭಗವಾನ್ ಕೃಷ್ಣನ ಹ್ಲಾದಿನಿ ಶಕ್ತಿ ಅಂದ್ರೆ ಆನಂದದ ಶಕ್ತಿಯಾಗಿದೆ. ಹ್ಲಾದಿನಿ ಶಕ್ತಿ ಅಂತ ಹೇಳ್ತೇವೆ. ಇದು ಶುದ್ಧ ಭಕ್ತಿಯ ಪರಿಪೂರ್ಣ ರೂಪ. ಸೊ ಇಸ್ಕಾನ್ ದೇವಸ್ಥಾನದಲ್ಲಿ ಹೇಗೆ ಮಾಡ್ತೇವೆ ಅಂದ್ರೆ, ಇದು ಮಧ್ಯಾಹ್ನದಲ್ಲಿ ಉಪವಾಸ ಮಾಡ್ತೇವೆ ಅಂದ್ರೆ ಟಿಲ್ ನೋನ್ ಅಂದ್ರೆ ಮಧ್ಯಾಹ್ನ 12 ಗಂಟೆವರೆಗೆ ಉಪವಾಸ ಮಾಡ್ತೇವೆ. ಮತ್ತೆ ಇದು ಶುದ್ಧ ಭಕ್ತಿಯನ್ನು ಮಾಡ್ಲಿಕ್ಕೆ ನಮ್ಗೆ ಅನುಕೂಲ ಮಾಡಿಕೊಡುತ್ತೆ. ಸೊ ಡಿಟಿಗಳಿಗೆ ಅಂದ್ರೆ ವಿಗ್ರಹಗಳಿಗೆ ಹೊಸ ವಸ್ತ್ರಗಳು, ಹೂಗಳಿಂದ ಅಲಂಕಾರ ಮಾಡಿ ರಾಧಾ ಸಹಸ್ರನಾಮ ಹೋಮವನ್ನು ಮಾಡ್ತಾರೆ. ಮತ್ತು ಸಂಜೆಯ ಸಮಯದಲ್ಲಿ ಅಭಿಷೇಕ ಮಾಡುತ್ತಾರೆ ರಾಧಾರಾಣಿಗೆ ಮತ್ತು ಕೃಷ್ಣನಿಗೆ. ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಬೆಲ್ಲದ ನೀರು ಮತ್ತು ವಿವಿಧ ಹಣ್ಣುಗಳ ರಸಗಳಿಂದ ನಾವು ಅಭಿಷೇಕ ಮಾಡ್ತೇವೆ. ಮತ್ತು ಕಳಶಗಳಿಂದ 108 ಕಳಶಗಳ ಜಲದಿಂದ ಪವಿತ್ರ ಸ್ನಾನವನ್ನು ಕೂಡ ಟಿಟಿಗಳಿಗೆ ಮಾಡ್ತೇವೆ. ನಂತರ ಈ ಚಪ್ಪನ್ ಭೋಗೆಲ್ಲ ನಾವು ಕೊಡ್ತೇವೆ. ನಂತರ ಕೊನೆಯಲ್ಲಿ ಶಯನಾರತಿ ಮತ್ತು ಪಲ್ಲಕ್ಕಿ ಉತ್ಸವ ಮಾಡ್ತೇವೆ ಕೃಷ್ಣನ ಇಸ್ಕಾನ್. ಸೊ ಆಧ್ಯಾತ್ಮಿಕವಾಗಿ ನಾವು ರಾಧಾಷ್ಟಿಕ, ರಾಧಾಕಾಸ್ತವ ಮೊದಲಾದ ಗೀತೆಗಳನ್ನು ಹಾಡ್ತೇವೆ. ವೈಷ್ಣವ ಆಚಾರ್ಯರ ಕೃತಿಗಳ ಗಾಯನವನ್ನು ಕೂಡ ಮಾಡ್ತೇವೆ. ಮತ್ತು ರಾಧಾರಾಣಿಯ ಮಹಿಮೆಯ ಕುರಿತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೇವೆ. ಸೊ ಇಂದಿನ ದಿನ ಬೆಳಗ್ಗೆ 8 ರಿಂದ 9 ಗಂಟೆ ಕ್ಲಾಸ್ಗಳಲ್ಲಿ ನೀವು ಕೇಳಿರ್ಬೋದು ಆಲ್ರೆಡಿ ರಾಧಾರಾಣಿಯ ಬಗ್ಗೆ, ಮಹಿಮೆಗಳ ಬಗ್ಗೆ. ಸೊ ರಾಧಾರಾಣಿ ಕೃಷ್ಣನಿಗೆ ಅತ್ಯಂತ ಪ್ರಿಯ. ನಾವು ಇಲ್ಲಿ ಜಸ್ಟ್ 1-2 ನಿಮಿಷ ಅಷ್ಟೇ ಡಿಸ್ಕಸ್ ಶುರು ಮಾಡ್ಲಿಕ್ಕೆ ಮುಂಚೆ, ಯಾಕಂದ್ರೆ ರಾಧಾರಾಣಿಯ ನಮಗೆ ಅನುಗ್ರಹ ಸಿಕ್ಕಿದ್ರೆ ನಮಗೆ ಮುಂದುವರಿಲಿಕ್ಕೆ ಆಧ್ಯಾತ್ಮಿಕವಾಗಿ ತುಂಬಾ ಸುಲಭವಾಗುತ್ತೆ. ಸೊ ರಾಧಾರಾಣಿ ಕೃಷ್ಣನಿಗೆ ಅತ್ಯಂತ ಪ್ರಿಯ, ಅದೆಲ್ಲ ನಮಗೆ ಗೊತ್ತಿರೋ ವಿಷಯ. ಅವಳು ತನ್ನ ಶರಣಾಗತಿಯ ಮೂಲಕ ಭಕ್ತನು ಕೃಷ್ಣನ ಅನುಗ್ರಹವನ್ನು ಹೇಗೆ ಪಡೆಯಬಹುದು ಅಂತ ತಿಳಿಸ್ಕೊಡ್ತಾಳೆ. ಸೊ ನಮ್ಮ ಭಾವ ಹೇಗಿರ್ಬೇಕು ಅಂದ್ರೆ, ನಾನು ಅರ್ಥನಲ್ಲ, ಆದರೆ ನೀನು ನನ್ನ ಪರವಾಗಿ ಕೃಷ್ಣನಿಗೆ ಶಿಫಾರಸು ಮಾಡಿದ್ರೆ ನನ್ನನ್ನು ಭಕ್ತನಾಗಿ ಕೃಷ್ಣನು ಒಪ್ಪಿಕೊಳ್ತಾನೆ ಎನ್ನುವ ಭಾವದಲ್ಲಿ ನಾವು ರಾಧಾರಾಣಿಗೆ ಪ್ರಾರ್ಥನೆ ಮಾಡಬೇಕು. ಅಂದ್ರೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡುವಷ್ಟು ಅರ್ಹನಿಲ್ಲ, ಆದ್ರೆ ಅದೇ ರೀತಿ ಕೃಷ್ಣನ ಭಕ್ತನಾಗುವ ಸೇವೆ ಮಾಡ್ಲಿಕ್ಕೂ ಕೂಡ ನನಗೆ ಅರ್ಹತೆ ಇಲ್ಲ. ಆದ್ರೆ ರಾಧಾರಾಣಿ ನೀನು ಶಿಫಾರಸು ಮಾಡಿದ್ರೆ, ರೆಕಮೆಂಡ್ ಮಾಡಿದ್ರೆ ಕೃಷ್ಣ ಅದನ್ನು ಒಪ್ಕೊಳ್ತಾನೆ. ಅದರಿಂದ ದಯವಿಟ್ಟು ನನ್ನನ್ನು ಕೃಷ್ಣ ಪ್ರಜ್ಞೆಯಲ್ಲಿ ಮುಂದುವರಿಸುವ ಹಾಗೆ ಆಶೀರ್ವಾದ ಮಾಡು ಅಂತ ಹೇಳಿ ನಾವು ಕೇಳ್ಕೊಬೇಕು. ಬೇರೆ ಯಾವುದು ಏಕ ವಸ್ತುಗಳ ಬಗ್ಗೆ ನಾವು ಕೇಳ್ಕೋಬಾರ್ದು. ನಾವು ಕೇಳ್ಕೋಬೇಕು. ರಾಧಾರಾಣಿ ಏಕ ವಸ್ತುಗಳು ಕೇಳಿದ್ರು ಕೊಡ್ತಾರೆ, ಆದ್ರೆ ಅದು ಸರಿಯಾದ ಒಂದು ಪೂಜೆ ಅಲ್ಲ ನಮ್ದು. ನಾವು ಮಾಡ್ಬೇಕಾಗಿರೋದು ರಾಧಾರಾಣಿಗೆ ಶರಣಾಗಿ ಕೃಷ್ಣನಲ್ಲಿ ಶರಣಾಗತಿಯ ಭಾವವನ್ನು ಹೇಗೆ ಬೆಳೆಸ್ಕೊಳ್ಬಹುದು ಎನ್ನುವುದರ ಬಗ್ಗೆ ಶಿಫಾರಸು ಮಾಡ್ಲಿಕ್ಕೆ ರಾಧಾರಾಣಿಯನ್ನು ಕೇಳಬೇಕು. ಸೊ ರಾಧಾಷ್ಟಮಿಯಲ್ಲಿ ನಾವು ಶುದ್ಧ ಭಕ್ತಿಗೆ ನಾವು ನಮ್ಮ ಸಂಕಲ್ಪವನ್ನು ಮಾಡಬೇಕು. ಭಕ್ತಿಯ ತತ್ವವನ್ನು ಆಳವಾಗಿ ಗ್ರಹಿಸಲು ಮತ್ತು ಸೇವೆಯ ಮನೋಭಾವವನ್ನು ಬೆಳೆಸಲು ಈ ದಿನ ಅತ್ಯಂತ ಪವಿತ್ರವಾದ ದಿನ. ಆದ್ದರಿಂದ ರಾಧಾರಾಣಿ ಏನ್ ಕೇಳಿದ್ರು ಕೊಡ್ತಾರೆ ರಾಧಾರಾಣಿ. ಸೊ ನಾವು ಮಾಡ್ಬೇಕಾಗಿರೋದು ಮಾಯೆಯಿಂದ ರಕ್ಷಣೆಗೆ, ಮಾಯಾದೇವಿಯಿಂದ ನಮ್ಮನ್ನು ರಕ್ಷಣೆ ಮಾಡು, ದಯಮಾಡಿ ನನ್ನನ್ನು ಭ್ರಮೆಯಿಂದ ರಕ್ಷಿಸು ಮತ್ತು ಭಕ್ತಿ ವಿಷಯದಲ್ಲಿ ಸ್ಥಿರವಾಗಿರಲು ಅನುಗ್ರಹಿಸು ಅಂದ್ಬಿಟ್ಟು ನಾವು ರಾಧಾರಾಣಿಯನ್ನು ಕೇಳ್ಕೋಬೇಕು. ಸೊ ರೀತಿ ಶ್ರೀಮತಿ ರಾಧಾರಾಣಿಯ ಶರಣಾಗತಿಯು ಭೌತಿಕ ಜಗತ್ತಿನಿಂದ ಮೋಹದಿಂದ ದೂರವಿರಲು ಶ್ರೇಷ್ಠವಾದ ಆಶ್ರಯ ಕೊಡ್ತಾಳೆ ರಾಧಾರಾಣಿ. ಅವಳ ಅನುಗ್ರಹದಿಂದ ಮನಸ್ಸು ಭಕ್ತಿಯ ದಿಕ್ಕಿನಲ್ಲಿ ಸುಲಭವಾಗಿ ನಾವು ಕೇಂದ್ರೀಕರಿಸಿಕೊಳ್ಬಹುದು. ಮತ್ತೆ ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಾಗಿ ಕೊಡಬೇಕು ಅಂತ ನಾವು ರಾಧಾರಾಣಿಯಲ್ಲಿ ಪ್ರಾರ್ಥನೆ. ಕೃಷ್ಣನ ಇಚ್ಛೆಯನ್ನು ಅರ್ಥ ಮಾಡಿಕೊಳ್ಳುವುದು ಹೇಗೆ ಮತ್ತು ಪ್ರೀತಿಯಿಂದ ಅವನ ಸೇವೆ ಮಾಡಲು ಬುದ್ಧಿವಂತಿಕೆಯನ್ನು ನೀಡು ಎಂದು ನಾವು ರಾಧಾರಾಣಿಯಲ್ಲಿ ಕೇಳ್ಕೊಳ್ಬೇಕು. ರಾಧಾರಾಣಿ ಶಕ್ತಿ ಕೇವಲ ಭಾವನೆ ಅಲ್ಲ, ಅದು ತಾತ್ವಿಕ ಜ್ಞಾನಕ್ಕೂ ಮೂಲ, ಅಂದ್ರೆ ಆಧ್ಯಾತ್ಮಿಕ ಜ್ಞಾನಕ್ಕೂ ಅದು ಮೂಲ. ರಾಧಾರಾಣಿಯ ಅನುಗ್ರಹದಿಂದ ಭಕ್ತನು ಸೇವೆಯ ಸೂಕ್ಷ್ಮತೆ, ಕೃಷ್ಣನ ಮನಸ್ಸು ಮತ್ತು ನಮ್ಮ ಸ್ಥಾನ ಏನಿದೆ, ನಾವು ನಿಯೋಫೈಟ್ಸ್ ಅಂತ ಇರುತ್ತೆ, ಅಂದ್ರೆ ನಾವು ಭಕ್ತಿ ಆರಂಭಿಕ ಹಂತದಲ್ಲಿ ಆರಂಭಿಕ ಭಕ್ತರು ನಾವುಗಳು. ಸೊ ನಮ್ಮ ಸ್ಥಾನ ಏನು, ಕೃಷ್ಣನ ಸ್ಥಾನ ಏನು ಎನ್ನುವುದನ್ನು ಕೂಡ ನಾವು ರಾಧಾರಾಣಿಯ ಪ್ರಾರ್ಥನೆಯಿಂದ ಅರ್ಥ ಮಾಡ್ಕೊಳ್ಳಿಕ್ಕೆ ಸುಲಭ ಸಾಧ್ಯ. ಸೊ ಈ ರೀತಿಯಾಗಿ ನಮ್ಮ ಪ್ರಾರ್ಥನೆಗಳು ನಮ್ಮನ್ನು ಭಗವದ್ಭಕ್ತಿಯ ಪಥದಲ್ಲಿ ಆಳವಾದ ಶ್ರದ್ಧೆ ಮತ್ತು ಶರಣಾಗತಿಯನ್ನು ಬೆಳೆಸ್ಕೊಳ್ಳಿಕ್ಕೆ ಸಹಾಯ ಮಾಡುತ್ತದೆ. ಸೊ ಇಷ್ಟು ರಾಧಾರಾಣಿಯ ಬಗ್ಗೆ.
ರಾಧಾರಾಣಿಯ ಉತ್ಸವ ಹೇಗೆ ಮಾಡ್ತೇವೆ, ಎಂದಿನ ದಿವಸ ಮಾಡ್ತೇವೆ, ಮತ್ತು ರಾಧಾರಾಣಿಯಿಂದ ನಾವು ಏನನ್ನು ಬೇಡ್ಕೊಳ್ಬೇಕು ಎನ್ನುವುದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಸೊ ಇಲ್ಲಿಗೆ ನಾವು ರಾಧಾರಾಣಿಯ ಬಗ್ಗೆ ಆಲ್ರೆಡಿ ನೀವು ಕೇಳಿದ್ದೀರಾ ಬೆಳಗಿನ ತರಗತಿಗಳಲ್ಲಿ, ಕೇಳಿದಿರಿ ಅಂತ ಭಾವಿಸ್ತೇನೆ. ಇಲ್ಲಿದ್ರೆ ರೆಕಾರ್ಡೆಡ್ ಇರುತ್ತೆ, ರೆಕಾರ್ಡೆಡ್ ಸೆಷನ್ ಬಂದು ಕೇಳ್ಕೊಳ್ಳಿ. ಡೀಟೇಲ್ ಆಗಿದೆ. ನಾನು ಸದ್ಯ ಒಂದು ಮೆನ್ಷನ್ ಮಾಡಿದ್ದೇನೆ ಅಷ್ಟೇ. ಶುರು ಮಾಡ್ಲಿಕ್ಕೆ ಮುಂಚೆ ಎಲ್ಲರೂ ರಾಧಾರಾಣಿಯನ್ನು ನಾವು ಒಮ್ಮೆ ಬೇಡಿಕೊಳ್ಳೋಣ. ನಮಗೆ ಭಕ್ತಿಯ ಆಧ್ಯಾತ್ಮಿಕದಲ್ಲಿ ಮುಂದುವರಿಲಿಕ್ಕೆ ನಮಗೆ ಪ್ರಶಸ್ತವಾದಂತಹ ಮನಸ್ಸನ್ನು ಕೊಡು ಅಂದ್ಬಿಟ್ಟು ರಾಧಾರಾಣಿಯನ್ನು ಬೇಡ್ಕೊಂಡು ಕೃಷ್ಣನಿಗೆ ರೆಕಮೆಂಡ್ ಮಾಡ್ಲಿಕ್ಕೆ ಕೇಳ್ಕೊಂಡು ನಾವು ಇಂದಿನ ತರಗತಿಯನ್ನು ಪ್ರಾರಂಭ ಮಾಡಿ. ಶ್ರೀ ಈಶೋಪನಿಷತ್ ಸ್ಕ್ರೀನ್ ಕಾಣಿಸ್ತಾ ಇದೆ ಅಲ್ವಾ ಎಲ್ರಿಗೂ? ಶ್ರೀ ಈಶೋಪನಿಷತ್ ಗುರುಜಿ ಕಾಣಿಸ್ತಾ ಇದೆ. ಕಾಣಿಸ್ತಾ ಇದೆ ಪ್ರಭುಜಿ. ಸೊ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಮುಂಚೆ ಈ ಗ್ರಂಥದ ಬಗ್ಗೆ ಸ್ವಲ್ಪ ಪರಿಚಯವನ್ನು ಮಾಡಿಕೊಳ್ಳೋಣ. ಈ ಗ್ರಂಥದಲ್ಲಿ ವೇದದ ಬಗ್ಗೆ ವ್ಯಾಖ್ಯಾನ ಮಾಡಲಾಗಿದೆ. ಮನುಷ್ಯನ ನಾಲ್ಕು ದೋಷಗಳ ಬಗ್ಗೆ ಮಾತಾಡಿದ್ದಾರೆ. ಒಂದು ಒಳ್ಳೆಯ ಆಧ್ಯಾತ್ಮಿಕ ಗುರುವಿನ ಅರ್ಹತೆಗಳ ಬಗ್ಗೆ ಮಾತನಾಡಲಾಗಿದೆ. ಮತ್ತು ಜ್ಞಾನವನ್ನು ಪಡೆಯುವ 3 ಮಾರ್ಗಗಳು, ಜ್ಞಾನವನ್ನು ಪಡೆಯುವ 2 ಪ್ರಕ್ರಿಯೆಗಳು, ಮಾರ್ಗಗಳು ಮತ್ತು ಪ್ರಕ್ರಿಯೆಗಳು, ಮತ್ತು ಕೊನೆಗೆ ಈಶೋಪನಿಷತ್ನ ಆವಾಹನೆ ಅಂದ್ರೆ ಇನ್ವೊಕೇಶನ್. ಈಶೋಪನಿಷತ್ನ ಆವಾಹನೆ ಅಂದ್ರೆ ಇದು ಯಾವುದು, ಈ ಗ್ರಂಥದ ಒಂದು ಪುರುಷ ರೂಪದಲ್ಲಿ ನಾವು ಅದನ್ನು ಆವಾಹನೆ ಮಾಡಿ, ನಾವು ಯಾವುದನ್ನೇ ಪೂಜೆಗೆ ಏನಾದ್ರು ಮಾಡ್ಬೇಕಾದ್ರೆ ಮೊದಲು ಆವಾಹನೆ ಮಾಡ್ತೀವಲ್ಲ, ಸೊ ಆ ಡೈಟಿಯನ್ನು ಆವಾಹನೆ ಮಾಡ್ತೇವೆ. ಸೊ ಅನಂತರ ನಾವು ಅದನ್ನು ಮುಂದುವರಿಸ್ತೇವೆ. ಸೊ ಇಷ್ಟು ಇಂದಿನ ದಿನದಲ್ಲಿ ನಾವು ಡಿಸ್ಕಸ್ ಮಾಡೋಣ. ಸೊ ಭಕ್ತಿಶಾಸ್ತ್ರಿಯಲ್ಲಿ ಈಶೋಪನಿಷತ್ ಪುಸ್ತಕವನ್ನು ಯಾಕೆ ಸೇರಿಸಲಾಗಿದೆ, ಅದು ಮೊದಲನೇ ಪ್ರಶ್ನೆ. ನಾವು ತಿಳ್ಕೊಳ್ಳೋಣ. ಇದು ವೇದಾಂತದ ಮೂಲ ಗ್ರಂಥ. ಈಶೋಪನಿಷತ್ ಪ್ರಮುಖ ಉಪನಿಷತ್ತುಗಳಲ್ಲಿ ಒಂದಾಗಿದೆ. ಇದು ಪ್ರಮುಖ ಉಪನಿಷತ್ತುಗಳ ಬಗ್ಗೆ ನಮಗೆ ಗೊತ್ತಿದೆ. ಇದು ಪ್ರಮುಖ ಉಪನಿಷತ್. ಇದು ವೇದಗಳ ತಾತ್ವಿಕ ಸಾರವನ್ನು ನಮಗೆ ಕೊಡುತ್ತೆ. ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿ ನೋಡಿದ್ರೆ ಭೌತಿಕ ಜಗತ್ತಿನಲ್ಲಿ ಹೇಗೆ ಆತ್ಮನನ್ನು ಮತ್ತು ಪರಮಾತ್ಮನನ್ನು ಗುರುತಿಸಬೇಕು ಎನ್ನುವುದರ ಬಗ್ಗೆ ನಮಗೆ ಈಶೋಪನಿಷತ್ನಿಂದ ನಮಗೆ ತಿಳಿಯುತ್ತೆ. ಭಕ್ತಿಯ ತತ್ವಗಳಿಗೆ ಪೂರಕ ಮತ್ತು ಭಗವದ್ಗೀತೆ, ಭಾಗವತ ಮತ್ತು ಭಕ್ತಿ ರಸಾಮೃತ ಸಿಂಧು ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಲು ಈ ಈಶೋಪನಿಷತ್ ನಮಗೆ ಒಂದು ತಾತ್ವಿಕ ನೆಲೆ ಒದಗಿಸ್ತದೆ. ಅಂದ್ರೆ ಒಂದು ಫೌಂಡೇಶನ್ ಹಾಕತ್ತೆ ನಮ್ಗೆ. ಇದನ್ನು ಸಂಪೂರ್ಣವಾಗಿ ಚೆನ್ನಾಗಿ ನಾವು ಅರ್ಥ ಮಾಡ್ಕೊಂಡ್ರೆ ನಂತರ ಭಗವದ್ಗೀತೆ, ಭಾಗವತ ಮತ್ತು ಭಕ್ತಿ ರಸಾಮೃತ ಸಿಂಧು ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಗೆ ಸುಲಭವಾಗುತ್ತೆ. ಸೊ ಈಶೋಪನಿಷತ್ನಲ್ಲಿ ಏನಿದೆ ಇವಾಗ, ಈಶೋಪನಿಷತ್ ಭಕ್ತಿಶಾಸ್ತ್ರಲ್ಲಿ ಯಾಕಿದೆ ಅಂತ ನಾವು ತಿಳ್ಕೊಂಡ್ವಿ. ಈ ಗ್ರಂಥದಲ್ಲಿ ಏನಿದೆ? ಈ ಗ್ರಂಥದಲ್ಲಿ ಮುಖ್ಯವಾಗಿ 18 ಮಂತ್ರಗಳಿವೆ. ಈ 18 ಮಂತ್ರಗಳಿಂದ ಇವುಗಳಲ್ಲಿ ಪರಮಾತ್ಮನ ಸರ್ವವ್ಯಾಪಿತ್ವ, ಆತ್ಮನ ಶಾಶ್ವತತೆ, ಜ್ಞಾನ ಮತ್ತು ಅಜ್ಞಾನದ ವ್ಯತ್ಯಾಸ ಮತ್ತು ಭಕ್ತಿಯ ಪ್ರಾರ್ಥನಾ ಭಾವನೆಗಳಿವೆ. ಈ ಇಷ್ಟನ್ನು ಈ 18 ಮಂತ್ರಗಳಲ್ಲಿ ಕವರ್ ಮಾಡಲಾಗಿದೆ. ಮತ್ತೆ ಇದು ಶ್ರೀಲ ಪ್ರಭುಪಾದರ ಭಾಷ್ಯವನ್ನು ಕೂಡ ಪ್ರತಿಯೊಂದು ಮಂತ್ರಕ್ಕೂ ಆಧುನಿಕ ಜೀವನಕ್ಕೆ ಅನುಗುಣವಾಗುವಂತೆ ನಾವು ಹೇಗೆ ಈ ಮಂತ್ರಗಳ ಒಂದು ತಾತ್ಪರ್ಯ ಏನಿದೆ, ಆ ಜ್ಞಾನವನ್ನು ನಾವು ಹೇಗೆ ಆಧುನಿಕ ಜೀವನದಲ್ಲಿ ಅನ್ವಯಿಸ್ಕೊಳ್ಬಹುದು ಎನ್ನುವುದರ ಬಗ್ಗೆ ಶ್ರೀಲ ಪ್ರಭುಪಾದರ ಭಾಷ್ಯ ಇದೆ. ಎಲ್ಲದರಲ್ಲೂ ಪರ್ಪೋರ್ಟ್ ಇದೆ. ಸೊ ನಾವು ಭಕ್ತರಾಗಿ ಇದನ್ನು ಓದೋದ್ರಿಂದ ನಾವೇನ್ ತಿಳ್ಕೊಳ್ತೀವಿ ಅಂದ್ರೆ, ಶಬ್ದ ಪ್ರಮಾಣದ ಮಹತ್ವ ಇಂದ್ರಿಯ ಜ್ಞಾನಕ್ಕಿಂತ ವೇದದಲ್ಲಿ ಶ್ರವಣದ ಮಹತ್ವ ಹೆಚ್ಚಿದೆ. ಸೊ ನಾವು ಭಗವದ್ಗೀತೆಯಲ್ಲೂ ನೋಡಿದ್ವಿ, ಕೃಷ್ಣ ಹೇಳ್ತಾನೆ ತತ್ ಶೃಣು ಅಂತೇಳಿ. ಮೊದಲನೆಯದಲ್ಲಿ ನಾವು ಇದರಲ್ಲಿ 9 ನವಯುಧ ಭಕ್ತಿಯಲ್ಲಿ ಎಲ್ಲಕ್ಕಿಂತ ಮೊದಲು ಶ್ರವಣಂ ಕೀರ್ತನಂ ವಿಷ್ಣು, ಈ ರೀತಿಯಾಗಿ ಆ ಶ್ಲೋಕ ಶುರುವಾಗುತ್ತೆ. ಅಂದ್ರೆ ಮೊದಲನಾಗಿ ನಾವು ಮಾಡ್ಬೇಕಾಗಿರೋದನ್ನು ಶ್ರವಣ. ಸೊ ಅಂದ್ರೆ ಚೆನ್ನಾಗಿ ನಾವು ಭಗವಂತನನ್ನು ಇಲ್ಲಿ ಕಣ್ಣುಗಳಿಂದ ನೋಡ್ಲಿಕ್ಕೆ ಕಲಿಯುಗದಲ್ಲಿ ಆಗುದಿಲ್ಲ, ಕಷ್ಟ. ಸೊ ಆದ್ರೆ ಶ್ರವಣದ ಮೂಲಕ ಅಂದ್ರೆ ಕಿವಿಗಳ ಮೂಲಕವಾಗಿ ಭಗವಂತನನ್ನು ನೋಡ್ಬೋದು. ಅದಕ್ಕೋಸ್ಕರ ಶಬ್ದ ಪ್ರಮಾಣದ ಬಗ್ಗೆ ಶ್ರೀಲ ಪ್ರಭುಪಾದರು ಇಂದ್ರಿಯ ಜ್ಞಾನಕ್ಕಿಂತ ಶ್ರವಣದ ಮಹತ್ವವನ್ನು ಇಲ್ಲಿ ನಾವು ಈ ಪುಸ್ತಕದ ಮೂಲಕವಾಗಿ, ನಾವು ಈ ಗ್ರಂಥದ ಮೂಲಕವಾಗಿ ಅರ್ಥ ಮಾಡ್ಕೊಳ್ತೇವೆ. ನಂತರ ಆಧ್ಯಾತ್ಮಿಕ ಜಗತ್ತಿನ ದೃಷ್ಟಿಕೋನದಲ್ಲಿ ಈಶಾವಾಸ್ಯಂ ಇದಂ ಸರ್ವಂ ಎಂಬ ತತ್ವದ ಮೂಲಕ ನಮ್ಗೆ ಏನ್ ತಿಳಿಯುತ್ತೀವಿ ಅಂದ್ರೆ, ನಮ್ಗೆ ಎಲ್ಲವೂ ಭಗವಂತನಿಗೆ ಸೇರಿದೆ ಎಂಬ ಭಾವನೆ ನಮ್ಗೆ ಸಂಪೂರ್ಣವಾಗಿ ಅರ್ಥವಾಗುತ್ತೆ. ಎಲ್ಲವೂ ಕೂಡ ಭಗವಂತನಿಗೆ ಹೇಗೆ ಸೇರಿದೆ ಎನ್ನುವುದರ ಬಗ್ಗೆ ನಮ್ಗೆ
ತಿಳಿಸ್ಕೊಡ್ತಾರೆ. ನಂತರ ಜೀವನದ ಗುರಿ ಏನು, ಆತ್ಮದ ಸ್ವರೂಪ, ಆತ್ಮ ಅಂದ್ರೆ ಏನು, ಅದರ ಸ್ವರೂಪ ಏನು, ಪರಮಾತ್ಮ ಅಂದ್ರೆ ಏನು, ಪರಮಾತ್ಮನ ಸ್ವರೂಪ ಏನು, ಆತ್ಮ ಮತ್ತು ಪರಮಾತ್ಮನ ಸಂಬಂಧ ಏನು, ಮತ್ತು ಆತ್ಮನ ಮತ್ತು ಪರಮಾತ್ಮನ ಜೊತೆಗೆ ಸಂಬಂಧವನ್ನು ಹೇಗೆ ನಾವು ಬೆಳೆಸ್ಕೋಬಹುದು ಅನ್ನುವುದನ್ನು ಮಾರ್ಗ ಮೂಲಕವಾಗಿ ಬೆಳೆಸ್ಕೋಬಹುದು ಎನ್ನುವುದ್ರ ಬಗ್ಗೆ ಈ ಶ್ಲೋಕದಲ್ಲಿ, ಈ 18 ಶ್ಲೋಕಗಳಲ್ಲಿ ನಾವು ತಿಳ್ಕೊತೀವಿ. ನಂತರ ಗೌಡಿಯ ವೈಷ್ಣವ ತತ್ವದ ನೆಲೆಯನ್ನು ಕೂಡ ತಿಳ್ಕೊತೀವಿ. ಗೌಡಿಯ ವೈಷ್ಣವ ನೆಲೆಯಲ್ಲಿ ಭಾಗವತ ಮತ್ತು ಭಗವದ್ಗೀತೆಯ ಆಳವಾದ ಅರ್ಥವನ್ನು ನಾವು ತಿಳ್ಕೊಳ್ಳಿಕ್ಕೆ ಈ ಗ್ರಂಥ ನಮಗೆ ಒಂದು ತಯಾರಿಯನ್ನು ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ಒಂದು ಫೌಂಡೇಶನ್ ಹಾಕುತ್ತೆ. ಭಗವದ್ಗೀತೆ ಮತ್ತು ಭಾಗವತವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ನಾವು, ಆಸ್ ಇಟ್ ಈಸ್. ಶ್ರೀಲ ಪ್ರಭುಪಾದರು ಏನ್ ಹೇಳಿದ್ದಾರೆ, ಕೃಷ್ಣ ಏನ್ ಹೇಳಿದ್ದಾರೆ, ಕೃಷ್ಣನ ಭಕ್ತರು ಏನ್ ಹೇಳಿದ್ದಾರೆ, ಅದನ್ನು ಹೇಗೆ ಹೇಳಿದಾರೋ ಹಾಗೆಯೇ ಅರ್ಥ ಮಾಡ್ಕೊಳ್ಳಿಕ್ಕೆ ಈ ಗ್ರಂಥದ ಒಂದು ವಸ್ತು ನಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದು ಈ ಗ್ರಂಥವನ್ನು ನಾವು ಈ ರೀತಿಯಾಗಿ ಇದನ್ನೆಲ್ಲ ತಿಳ್ಕೊಬೇಕು ನಾವು. ಸೊ ಈಶೋಪನಿಷತ್ ಅಧ್ಯಯನ ವಿದ್ಯಾರ್ಥಿಯನ್ನು ತಾತ್ವಿಕ ಜ್ಞಾನದಿಂದ, ಅಂದ್ರೆ ಬರೀ ಜ್ಞಾನದಿಂದ ಭಕ್ತಿಯ ಅನುಭವದತ್ತ ಕರೆದೊಯ್ಯುತ್ತದೆ. ಇದು ಕೇವಲ ಒಂದು ಗ್ರಂಥವಲ್ಲ, ಇದು ಜೀವನದ ದಿಕ್ಕು ತೋರಿಸುವ ದಿವ್ಯ ದೀಪ. ಆದ್ರಿಂದ ಈ ಪುಸ್ತಕವನ್ನು ನಾವು ಗ್ರಂಥವನ್ನು ಸಮಗ್ರವಾಗಿ ಚರ್ಚೆ ಮಾಡೋಣ. ಸ್ವಲ್ಪ ಲೇಟ್ ಆದ್ರೂ ಪರವಾಗಿಲ್ಲ, ಬಟ್ ಎಲ್ಲರೂ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು 18 ಶ್ಲೋಕ ಮಂತ್ರಗಳು. ಮೊದಲನೇದಾಗಿ ವೇದಗಳ ಅರ್ಥ ಮತ್ತು ಮಹತ್ವ. ವೇದಗಳು ಅಂದ್ರೆ ಏನು ಮತ್ತು ಅವುಗಳ ಮಹತ್ವ ಏನು ಅಂತ ಈ ಸಂಪೂರ್ಣ ನಾವು ಪರಿಚಯವನ್ನು ಶ್ರೀಲ ಪ್ರಭುಪಾದರ ಉಪನ್ಯಾಸದ ಆಧಾರಿತದ ಮೇಲೆ ನಾನು ಮಾಡಿದ್ದೇನೆ. ಈ ಸ್ಲೈಡ್ಗಳನ್ನು ಮಾಡಿದ್ದೇನೆ. ಅಕ್ಟೋಬರ್ 6, 1969 ಇಂಗ್ಲೆಂಡಿನ ಅಂದ್ರೆ ಲಂಡನ್ ನಲ್ಲಿ ಕಾನ್ವೆ ಹಾಲ್ ಅನ್ನುವ ಸ್ಥಳದಲ್ಲಿ ಒಂದು ಕನ್ವಿಕೇಶನ್ ಹಾಲ್ ಅಲ್ಲಿ ಶ್ರೀಲ ಪ್ರಭುಪಾದರು ಈ ಉಪನ್ಯಾಸವನ್ನು ನೀಡಿದ್ದಾರೆ. ಸೊ ಈ ಉಪನ್ಯಾಸದ ಆಧಾರಿತ ಒಂದು ಟೆಕ್ಸ್ಟ್ ಏನಿದೆ ಅದರ ಆಧಾರಿತವಾಗಿ ನಾನು ಇಂದಿನ ಒಂದು ತರಗತಿಗೆ ಒಂದು ಪ್ರಿಪರೇಷನ್ ಮಾಡಿದ್ದೇನೆ. ಮತ್ತು ಇದು ಎಲ್ಲವೂ ಕೂಡ ಪರಿಚಯ ಏನಿದೆ ಈ ಪುಸ್ತಕದ ಪರಿಚಯವನ್ನು ಶ್ರೀಲ ಪ್ರಭುಪಾದರ ಮಾತುಗಳಲ್ಲೇ ನಾವು ಕೇಳಿಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಯಾಕಂದ್ರೆ ಶ್ರೀಲ ಪ್ರಭುಪಾದರಿಗಿಂತ ಉತ್ತಮವಾಗಿ ಈ ಪುಸ್ತಕದ ಅರ್ಥವನ್ನು ನಮ್ಗೆ ಯಾರು ತಿಳಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಈ ಎಲ್ಲವೂ ಕೂಡ ಶ್ರೀಲ ಪ್ರಭುಪಾದರ ಮೂಲಕವಾಗಿಯೇ ನಾವು ತಿಳ್ಕೊಳ್ಳೋಣ. ಈ ಏನು ಸೆಷನ್ ಕೊಟ್ಟಿದ್ದಾರೆ, ಲೆಕ್ಚರ್ ಸೆಷನ್, ಅದರ ಆಧಾರಿತವಾಗಿ ನಾವು ತಿಳ್ಕೊಳ್ಳೋಣ. ಸೊ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವೇದಗಳು ಅಂದ್ರೆ ಏನು? ವೇದಗಳು ಅಂದ್ರೆ ಜ್ಞಾನ. ಸಂಸ್ಕೃತದಲ್ಲಿ ವೇದ ಎಂದ ಪದವು ಜ್ಞಾನವನ್ನು ಸೂಚಿಸುತ್ತದೆ. ಅಂದ್ರೆ ಸೊ ವೇದ ಅಂದ್ರೆ ಏನು? ಜ್ಞಾನ. ಸೊ ಯಾವುದೇ ಮೂಲಭೂತ ಜ್ಞಾನವೇ ವೇದ ಎಂದು ಪರಿಗಣಿಸಬಹುದು. ಏಕೆಂದ್ರೆ ವೇದಗಳು ಇದು ಯಾವುದೇ ಮೂಲಭೂತ ಜ್ಞಾನ ಅಂದ್ರೆ ಇದು ಕೇವಲ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಇಲ್ಲಿ ಐಹಿಕ ಜ್ಞಾನದ ಬಗ್ಗೆ ಮಾತಾಡ್ತಾ ಇಲ್ಲ. ಅದರಿಂದ ನಾವು ಈ ನಮ್ಮ ಡಿಸ್ಟಿಂಕ್ಷನ್ ಕ್ಲಿಯರ್ ಆಗಿರಬೇಕು. ಯಾವುದೇ ಮೂಲ ಆಧ್ಯಾತ್ಮಿಕ ಜ್ಞಾನ ಏನಿದೆ ಅದನ್ನು ವೇದ ಅಂತ ಪರಿಗಣಿಸಬಹುದು. ಯಾಕಂದ್ರೆ ವೇದಗಳು ಮಾನವ ಜೀವನದ ಮೂಲ ತತ್ವಗಳನ್ನು ಬೋಧಿಸುತ್ತವೆ. ಯಾವುದೇ ಐಹಿಕ ಎಜುಕೇಶನ್ ಮಾನವ ಜೀವನದ ಮೂಲ ತತ್ವವನ್ನು ನಮಗೆ ಬೋಧಿಸುವುದಿಲ್ಲ. ಕೇವಲ ಆಧ್ಯಾತ್ಮಿಕ ಗ್ರಂಥಗಳು, ಅಪೌರುಷೇಯ ಗ್ರಂಥಗಳು ಮಾತ್ರ ಬೋಧಿಸ್ತವೆ. ಸೊ ವೇದದ ಮೌಖಿಕ ಸಂಪ್ರದಾಯವನ್ನು ವಿಭಿನ್ನ ರೀತಿಯಲ್ಲಿ ಅರ್ಥೈಸಬಹುದು. ಅಂದ್ರೆ ಯಾವ ಸಂಪ್ರದಾಯ ವೇದಗಳ ಒಂದು ಟೆಕ್ಸ್ಟ್ ಏನಿದೆ ನಾವು ವಿಭಿನ್ನ ರೀತಿಯಲ್ಲಿ ಅರ್ಥೈಸಬಹುದು. ಆದ್ರೆ ತಾತ್ಪರ್ಯ ಒಂದೇ. ತಾತ್ಪರ್ಯ ಏನು? ಅದರ ಒಂದೇ ಗುರಿ ಒಂದೇ. ಅದೇನು? ಜ್ಞಾನವನ್ನು ಪಡೆಯುವುದು ಮಾತ್ರ ಅದರ ಗುರಿ. ನಾವು ವಿವಿಧ ರೀತಿಯಾಗಿ ಅದನ್ನು ಡಿಸ್ಕಸ್ ಮಾಡಬಹುದು, ಆದ್ರೆ ಗುರಿಯನ್ನು, ಅಂತಿಮ ಗುರಿಯನ್ನು ಜ್ಞಾನವನ್ನು ಪಡೆಯುವುದು. ನಂತರ ಮನುಷ್ಯನಿಗೆ ನಿಯಮಾಧೀನ ಆತ್ಮದ ದೋಷಗಳು. ಸೊ ನಮ್ದು ನಿಯಮಾಧೀನದಲ್ಲಿ ನಾವು ಆತ್ಮದ ದೋಷಗಳಿವೆ. ನಮ್ಮ ಜ್ಞಾನವು ಅನೇಕ ನ್ಯೂನತೆಗಳಿಗೆ ಒಳಗಾಗುತ್ತೆ. ಅದು ನಿಯಮಾಧೀನ ಆತ್ಮ ಒಂದು ನಿಯಮಾಧೀನವಾಗಿದೆ. ಅಂದ್ರೆ ಒಂದು ಕಂಟ್ರೋಲ್ ಅಲ್ಲಿ ಇದೆ, ತ್ರಿಗುಣಗಳ ಕಂಟ್ರೋಲ್ ಅಲ್ಲಿ ಇದೆ. ಅದು ತ್ರಿಗುಣಗಳ ನಿಯಮಗಳ ಅಧೀನದಲ್ಲಿ ಇದೆ. ಅದರಿಂದ ನಿಯಮಾಧೀನ ಅಂತ ಕರೀತಾರೆ. ಮತ್ತು ನಿಯಮಾಧೀನ ಆತ್ಮ ಮತ್ತು ಮುಕ್ತ ಆತ್ಮದ ನಡುವೆ ವ್ಯತ್ಯಾಸ ಏನು ಅಂದ್ರೆ, ನಿಯಮಾಧೀನ ಆತ್ಮ ಅಂದ್ರೆ ಬದ್ಧಾತ್ಮರು 4 ರೀತಿಯ ದೋಷಗಳನ್ನು ಹೊಂದಿರುತ್ತವೆ. ಮೊದಲನೇ ದೋಷ ಏನು ಅಂದ್ರೆ ಅವನು ತಪ್ಪುಗಳನ್ನು ಮಾಡ್ತಾ ಇರ್ತಾನೆ. ಉದಾಹರಣೆಗೆ ನಮ್ಮ ದೇಶದಲ್ಲಿ ಮಹಾತ್ಮ ಗಾಂಧಿ ಬಹಳ ಶ್ರೇಷ್ಠ ವ್ಯಕ್ತಿತ್ವ ಅಂತ ಪರಿಗಣಿಸಲಾಗಿತ್ತು.
ಅವರು ಬದುಕಿದ್ದಾಗ. ಆದ್ರೆ ಅವರು ಅನೇಕ ತಪ್ಪುಗಳನ್ನು ಮಾಡಿದರು. ಆ ಕೊನೆಯ ಜೀವನದ ಕೊನೆಯ ಹಂತದಲ್ಲೂ ಕೂಡ ಅವರ ಸಹಾಯಕರು ಅವ್ರನ್ನ ಎಚ್ಚರಿಸ್ತಾರೆ, ಡೆಲ್ಲಿಗೆ ಹೋಗ್ಬೇಡಿ, ನವದೆಹಲಿ ಸಭೆಗೆ ಹೋಗ್ಬೇಡಿ ಅಂತ ಹೇಳಿ. ಸೊ ಅಲ್ಲಿ ನಿಮಗೆ ಅಪಾಯ ಆಗುವ ಚಾನ್ಸ್ ಇದೆ ಅಂತ ಹೇಳ್ತಾರೆ. ಆದ್ರೆ ಅವ್ರು ಕೇಳೋದಿಲ್ಲ. ಅವರು ಹೋಗುವುದನ್ನು ಮುಂದುವರಿಸಿ ಮತ್ತಲ್ಲಿ ಏನಾಗುತ್ತೆ, ಅವರ ಮೃತ್ಯುವನ್ನು ಅವರು ಸ್ವೀಕರಿಸಬೇಕಾಗತ್ತೆ. ಅಂತಹ ಪರಿಸ್ಥಿತಿಗೆ ಅವರು ಬರುತ್ತೆ. ಸೊ ನಂತರ ಅಧ್ಯಕ್ಷ ಕೆನಡಿಯಂತ ಮಹಾನ್ ವ್ಯಕ್ತಿಗಳು ಸಹ ಅವರಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾರೆ. ತಪ್ಪು ಮಾಡುವುದು ಮಾನವನ ಸಹಜ ನಿಯಮಾಧೀನ ಆತ್ಮದ ದೋಷ. ಯಾಕೆ ಸಹಜ ಅಂದ್ರೆ ಅದು ನಿಯಮದ ಅಧೀನದಲ್ಲಿದೆ, ಅಂದ್ರೆ ಪ್ರಕೃತಿಯ ಗುಣಗಳ ಅಧೀನದಲ್ಲಿದೆ. ಪ್ರಕೃತಿಯ ಗುಣಗಳ ನಿಯಮಗಳ ಅಧೀನದಲ್ಲಿದೆ. ಆದ್ರಿಂದ ಅದು ಆತ್ಮದ ದೋಷ. ಅದರಿಂದ ತಪ್ಪುಗಳನ್ನು ಮಾಡ್ತಾ ಇರ್ತಾನೆ ಮನುಷ್ಯ. ನಂತರ ಇನ್ನೊಂದು ದೋಷ ಏನು ಅಂದ್ರೆ ಭ್ರಮೆ. ಇನ್ನೊಂದು ದೋಷ ಅಂದ್ರೆ ಭ್ರಮೆಯಲ್ಲಿ ಸಿಲುಕುವುದು. ಭ್ರಮೆ ಅಂದ್ರೆ ಇಲ್ಲದಿರುವುದನ್ನು ಸ್ವೀಕರಿಸುವುದು. ಮಾಯ, ಇದು ಒಂದು ರೀತಿಯ ಮಾಯ. ಏನಿಲ್ಲವೋ ಅದನ್ನ ನಾವು ಸರಿ ಅಂತ ಒಪ್ಕೊಳ್ಳೋದು, ಅದು ಭ್ರಮೆ. ಮಾಯೆ ಅಂದ್ರೆ ಏನೂ ಇಲ್ಲ, ಎಲ್ಲರೂ ದೇಹವನ್ನು ಆತ್ಮವನ್ನು ಸ್ವೀಕರಿಸ್ತಾರೆ. ನೀವು ಯಾರೆಂದು ಯಾರಾದ್ರೂ ನಮ್ಮನ್ನು ಕೇಳಿದ್ರೆ ನೀವು ಯಾರು ಅಂದ್ಬಿಟ್ಟು ನಾವಂತವ್ರು ಅಂತ ಅವರ ಹೆಸರು ಹೇಳ್ತೀವಿ. ನಾವಂತ ತಂದೆ ತಾಯಿಗಳ ಮಕ್ಕಳು, ನಾನು ಶ್ರೀಮಂತ ವ್ಯಕ್ತಿ, ನಾನು ಇಂತ PhD ಮಾಡಿದ್ದೇನೆ, ಇದೆಲ್ಲ ಹೇಳ್ಕೊತೀವಿ. ಆದ್ರೆ ಇವೆಲ್ಲವೂ ದೈಹಿಕ ಗುರುತುಗಳು. ಆದರೆ ಇದು ದೇಹವಲ್ಲ. ಇದೆಲ್ಲ ದೈಹಿಕ ಗುರುತುಗಳು, ದೇಹದ ಗುರುತುಗಳು. ಇದು ದೊಡ್ಡ ಭ್ರಮೆ ನಮಗಿರುವುದು. ಮೂರನೇ ದೋಷ ಅಂದ್ರೆ ಮೋಸ ಮಾಡುವ ಪ್ರವೃತ್ತಿ. ಪ್ರತಿಯೊಬ್ಬರಿಗೂ ಇತರರನ್ನು ಮೋಸ ಮಾಡುವ ಪ್ರವೃತ್ತಿ ಇರುತ್ತೆ. ಒಬ್ಬ ನಂಬರ್ 1 ಮೂರ್ಖ ಆಗಿರಲೂಬಹುದು, ಆದರೂ ಕೂಡ ಅವನು ತುಂಬಾ ಬುದ್ಧಿವಂತ ಅಂತ ಅವನು ಹೇಳ್ಕೊಳ್ತಾನೆ. ಅವನು ಆತರ ಒಂದು ಬಿಹೇವ್ ಮಾಡ್ತಾನೆ. ಅವನು ಭ್ರಮೆಯಲ್ಲಿದ್ದಾನೆ, ಮತ್ತು ಭ್ರಮೆಯಲ್ಲಿರೋದ್ರಿಂದ ಮತ್ತು ತಪ್ಪುಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಅವನು ಹೇಳ್ತಾನೆ, ಅವನು ದೋಷಪೂರಿತನಾಗಿದ್ರು ಕೂಡ ಅವನು ತನ್ನ ತತ್ವಶಾಸ್ತ್ರದ ಪುಸ್ತಕಗಳನ್ನು ಬರೀತಾರೆ. ಅದು ಒಂದು ರೀತಿ ಕಾಯಿಲೆ. ಸೊ ಉದಾಹರಣೆಗೆ ಇವರು ಯಾರು, ಮ್ಯಾಕ್ಸ್ ಮುಲ್ಲರ್ ಅಂತ ಹೇಳಿ, ಅವರು ಎಲ್ಲ ನಮ್ಮ ಭಾರತೀಯ ವೇದಾಂತಗಳ ಮೇಲೆ ಅವರು ವ್ಯಾಖ್ಯಾನ ಬರೆದಿದ್ದಾರೆ. ಅವರಿಗೆ ವೇದಗಳ ಬಗ್ಗೆ ಲವಲೇಶವೂ ಸರಿಯಾಗಿ ಗೊತ್ತಿಲ್ಲ. ಸುಮ್ಮನೆ ಪುಸ್ತಕ ಓದಿದ್ದಾರೆ, ಅವರು ಮನಸ್ಸಿಗೆ ಬಂದಂತೆ ಅವರು ಬರೆದಿಟ್ಟಿದ್ದಾರೆ. ಆ ಪುಸ್ತಕಗಳನ್ನು ಕೆಲವು ಮುಂದುವರಿದ ಚಿಂತಕರು ಅಂತ ಏನ್ ಹೇಳ್ಕೊತಾರೆ ಇಲ್ಲಿ ಭಾರತದವರು, ಆ ಪುಸ್ತಕಗಳನ್ನು ಓದ್ಬಿಟ್ಟು ಇವರು ಅವ್ರಿಗೆ ಇಷ್ಟ ಬಂದಂಗೆ ಮಾತಾಡ್ತಾರೆ. ಇದು ಒಂದು ರೀತಿಯ ದೋಷ. ಇದರಿಂದ ಏನ್ ಮಾಡ್ತಾ ಇದ್ದಾರೆ, ಅವರೇ ಮೋಸ ಮಾಡ್ಕೊತಾ ಇದ್ದಾರೆ, ಮಿಕ್ಕದವ್ರಿಗೂ ಮೋಸ ಮಾಡ್ಕೊತಾ ಇದ್ದಾರೆ. ತಪ್ಪಾದ ಗ್ರಂಥಗಳನ್ನು ಓದ್ತಾ ಇದ್ದಾರೆ, ಅಥವಾ ಗ್ರಂಥಗಳನ್ನು ತಪ್ಪಾಗಿ ಓದ್ತಾ ಇದ್ದಾರೆ. ಇದು ಒಂದು ದೊಡ್ಡ ದೋಷ. ಕೊನೆಯದಾಗಿ 4ನೇದು, ನಮ್ಮ ಇಂದ್ರಿಯಗಳು ಅಪೂರ್ಣ. ನಾವು ನಮ್ಮ ಕಣ್ಣುಗಳ ಬಗ್ಗೆ ತುಂಬಾ ಹೆಮ್ಮೆ ಪಡ್ತೇವೆ. ಆದ್ರೆ ಯಾರಾದ್ರೂ ದೇವರನ್ನು ತೋರಿಸಬಹುದು ಅಂದ್ರೆ ಈ ಕಣ್ಣುಗಳಿಂದ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಉದಾಹರಣೆಗೆ ನಾವು ಒಂದು ಕತ್ಲೆ ಕೋಣೆಯಲ್ಲಿದ್ರೆ ನಮ್ಮ ಕೈಗಳನ್ನು ಕೂಡ ನಾವು ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದನ್ನು ಬೆಳಕಬೇಕು ನಮ್ಗೆ. ಆದ್ರಿಂದ ಇದು ನಮ್ಮ ಇಂದ್ರಿಯಗಳು ಸಂಪೂರ್ಣವಲ್ಲ. ಸೊ ಈ ಎಲ್ಲಾ ನ್ಯೂನತೆಗಳಿಗೆ ಈ ನಿಯಮದ ಅಧೀನದಲ್ಲಿರುವ ಜೀವನದಲ್ಲಿ ನಾವು ಯಾರಿಗೂ ಪರಿಪೂರ್ಣ ಜ್ಞಾನವನ್ನು ನೀಡಲಿಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಪರಿಪೂರ್ಣರಲ್ಲ. ಆದ್ದರಿಂದ ಏನ್ ಮಾಡ್ಬೇಕು, ನಾವು ಪರಿಪೂರ್ಣರಲ್ಲ. ಯಾವಾಗ ನಾವು ಪರಿಪೂರ್ಣರ ಅಲ್ಲವೋ, ನಾವು ಬೇರೆಯವರಿಗೆ ಪರಿಪೂರ್ಣ ನಾಲೆಡ್ಜ್ ಬಗ್ಗೆ ಹೇಳಲಿಕ್ಕೆ ನಮಗೆ ಅಧಿಕಾರವೂ ಇಲ್ಲ, ನಮಗೆ ಅದರ ತಿಳಿವಳಿಕೆನೂ ಇಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ನಾವು ವೇದಗಳನ್ನು ಅವುಗಳು ಇರುವಂತೆಯೇ ಸ್ವೀಕರಿಸಬೇಕು. ಭಗವದ್ಗೀತೆ ಆಸ್ ಇಟ್ ಈಸ್. ಸೊ ಭಗವದ್ಗೀತೆ ಯಥಾರೂಪ ಹೇಗಿದೆಯೋ ಯಥಾರೂಪದಲ್ಲಿ ನಾವು ಸ್ವೀಕರಿಸಬೇಕು. ನಾವು ನಂತರ ಇನ್ನೊಂದು ಇಲ್ಲಿ ಒಂದು ಚರ್ಚೆಗಳು ಮಾಡ್ತಾ ಇರ್ತಾರೆ. ಈ ಎಲ್ಲ ದೋಷಗಳಿಂದ ಮಾನವನು ಪರಿಪೂರ್ಣ ಜ್ಞಾನವನ್ನು ನೀಡಲಿಕ್ಕೆ ಅಸಾಧ್ಯ. ವೇದಗಳನ್ನು ಆಸ್ ಇಟ್ ಈಸ್ ಇದ್ದಂತೆ ಸ್ವೀಕರಿಸುವುದೇ ಶ್ರೇಷ್ಠವಾದ ಮಾರ್ಗ. ಸೊ ಮತ್ತು ಇಲ್ಲಿ ಶೀಲ ಪ್ರಭುಪಾದರು ಹಿಂದೂ ಎಂಬ ಪದದ ಮೂಲ ಚಿಂತನೆಯ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ವೇದಗಳನ್ನು ಹಿಂದೂಗಳ ಒಂದು ಗ್ರಂಥಗಳನ್ನು ಅಂತಾನು ಕರೀತಾರೆ, ಹೇಳ್ತಾರೆ. ಆದ್ರೆ ಹಿಂದೂ ಎಂಬುದು ಒಂದು ವಿದೇಶೀಯರು ಕೊಟ್ಟಿರುವ ಹೆಸರು. ನಾವು ಹಿಂದೂಗಳ ಅಲ್ಲ, ಭಾರತೀಯರು ಹಿಂದೂಗಳಲ್ಲ. ನಮ್ಮ ನಿಜವಾದ ಗುರುತು ಏನು, ವರ್ಣಾಶ್ರಮ. ವರ್ಣಾಶ್ರಮ ಅಂದ್ರೆ ನಾವು ವರ್ಣಾಶ್ರಮವನ್ನು ಫಾಲೋ ಮಾಡೋರು, ವರ್ಣಾಶ್ರಮವನ್ನು ಅನುಸರಿಸುವವರು. ವರ್ಣಾಶ್ರಮವನ್ನು ಅನುಸರಿಸುವವರು ಅಂದ್ರೆ ಸನಾತನಿಗಳು ಅಂತಾನು ಹೇಳ್ತಾರೆ. ಈ ವರ್ಣಾಶ್ರಮವನ್ನು ಅನುಸರಿಸುವುದು ಎಂದರೆ ವೇದಗಳನ್ನು ಅನುಸರಿಸುವುದು. ಯಾರು ವೇದಗಳನ್ನು ಅನುಸರಿಸ್ತಾರೋ, ವೇದಗಳ ನಿಯಮಗಳನ್ನು ಅನುಸರಿಸುತ್ತಾರೋ ಅವರನ್ನು ವರ್ಣಾಶ್ರಮ ಧರ್ಮವನ್ನು ಅನುಸರಿಸುವ ವ್ಯಕ್ತಿಗಳು ಅಥವಾ ಅನುಯಾಯಿಗಳು ಅಂತ ಕರೀತಾರೆ. ಸೊ ಮಾನವ ಸಮಾಜವನ್ನು ವರ್ಣ ಮತ್ತು ಆಶ್ರಮ ಈ ರೀತಿಯಾಗಿ 8 ವಿಭಾಗಗಳಲ್ಲಿ ವಿಂಗಡಿಸಲಾಗಿದೆ. ಈ ವಿಂಗಡಣೆ ಯಾರು ಮಾಡಿರೋದು? ಭಗವಂತನೇ ಮಾಡಿರೋದು, ನಾವು ಮಾಡಿರೋದಲ್ಲ, ಇಲ್ಲಿ ಮನುಷ್ಯರು ಮಾಡಿರೋದಲ್ಲ. ಭಗವಂತ ಶ್ರೀಕೃಷ್ಣ ಹೇಳ್ತಾನೆ, ಚಾತುರ್ವರ್ಣ್ಯ ಮಯಾ ಸೃಷ್ಟ ಗುಣಕರ್ಮ ವಿಭಾಗಶಯ ಅಂತ ಹೇಳ್ತಾನೆ.
ಅಂದ್ರೆ ಚಾತುರ್ವರ್ಣ 4 ವಿಭಾಗಗಳು ಮತ್ತು ಆಧ್ಯಾತ್ಮಿಕ ಜೀವನದ 4 ವಿಭಾಗಗಳು, ಸಮಾಜದ 4 ವಿಭಾಗ ಮತ್ತು ಆಧ್ಯಾತ್ಮಿಕ ಜೀವನದ 4 ವಿಭಾಗ. ಇದನ್ನು ವರ್ಣಾಶ್ರಮ ಅಂತ ಕರೀತಾರೆ. ಈ ವಿಭಾಗಗಳು ಎಲ್ಲೆಡೆ ಇವೆ, ಯಾಕಂದ್ರೆ ಅದನ್ನು ದೇವರಿಂದ ಸೃಷ್ಟಿಸಲ್ಪಡೋದು. ಯಾವುದೇ ನೀವು ಸಮಾಜದಲ್ಲಾದ್ರೂ ಯಾವುದೇ ದೇಶಕ್ಕೆ ಹೋದ್ರು ಈ 4 ವಿಭಾಗಗಳು ಎಲ್ಲವೂ ಇದ್ದೇ ಇರುತ್ತೆ. ಆದ್ರೂ ಬೇರೆ ಬೇರೆ ಹೆಸರುಗಳಿಂದ ಅವ್ರು ಕರ್ಕೋಬಹುದು ಅಷ್ಟೇ. ಆದ್ರೆ ಶಾಸ್ತ್ರಗಳ ಪ್ರಕಾರ ಸಮಾಜದಲ್ಲಿ ವಿಭಾಗಗಳನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ವಿಭಾಗಿಸಲಾಗಿದೆ. ಸೊ ಬ್ರಾಹ್ಮಣ ಅಂದ್ರೆ ಬ್ರಹ್ಮನ ಬಗ್ಗೆ ನಾಲೆಡ್ಜ್ ಇರುವ ಮನುಷ್ಯ, ಬ್ರಹ್ಮತ್ವದ ಬಗ್ಗೆ ಅಂದ್ರೆ ಅತ್ಯಂತ ಬುದ್ಧಿವಂತ ಪುರುಷರ ವರ್ಗ. ಅದೇ ರೀತಿ ಕ್ಷತ್ರಿಯರು ಇವರು ಆಡಳಿತ ಗುಂಪು. ಇವರು ಆಡಳಿತವನ್ನು ಮಾಡ್ತಾರೆ, ದೇಶವನ್ನು ರಕ್ಷಿಸ್ತಾರೆ, ಪ್ರಜೆಗಳನ್ನು ರಕ್ಷಿಸ್ತಾರೆ. ಇವರು ಕ್ಷತ್ರಿಯರು, ಇವರು ಆಡಳಿತ ಗುಂಪಿನಲ್ಲಿ ಇರ್ತಾರೆ. ಮುಂದಿನ ವರ್ಗ ಇವರು ವೇಶ್ಯರು. ಇವರು ವ್ಯಾಪಾರವನ್ನು ಮಾಡ್ತಾರೆ, ಗೋಧನವನ್ನು ಅವರು ಇಂಪ್ರೂವ್ ಮಾಡ್ತಾರೆ ಮತ್ತು ಸಮಾಜದಲ್ಲಿ ಒಂದು ಐಶ್ವರ್ಯವನ್ನು ಅವರು ಬೆಳೆಸ್ತಾರೆ. ಮತ್ತು ಇವರು ಐಶ್ವರ್ಯವನ್ನು ಸಂಪಾದಿಸಿ ಇವರು ಎಲ್ಲರಿಗೂ ಐಶ್ವರ್ಯವನ್ನು ಕೊಡುವ ಕೆಲಸವನ್ನು ಮಾಡ್ತಾರೆ. ಬ್ರಾಹ್ಮಣರನ್ನು ಮತ್ತೆ ಇವರನ್ನು, ಶೂದ್ರರನ್ನು ಮತ್ತು ಯಾರು ಕ್ಷತ್ರಿಯರಿಗೆ ಎಲ್ಲಕ್ಕೂ ಇವರಿಂದನೇ ಒಂದು ಐಶ್ವರ್ಯವನ್ನು ಅವರು ಹಂಚುವ ಕೆಲಸವನ್ನು ಮಾಡ್ತಾರೆ. ಈ ನೈಸರ್ಗಿಕ ವರ್ಗೀಕರಣಗಳು ಎಲ್ಲಾ ಕಡೆ ಕಂಡು ಬರುತ್ತೆ. ವರ್ಗೀಕರಣಗಳು ನಮ್ಗೆ ಎಲ್ಲಾ ಕಡೆ ಕಂಡು ಬರುತ್ತೆ. ಸೊ ಅದೇ ರೀತಿ ವೈದಿಕ ತತ್ವಗಳನ್ನು ಸತ್ಯ ಎಂದು ಸ್ವೀಕರಿಸಲಾಗುತ್ತೆ, ಯಾಕಂದ್ರೆ ಯಾವುದೇ ತಪ್ಪು ಇರ್ಲಿಕ್ಕೆ ಸಾಧ್ಯ ಇಲ್ಲ. ಇದು ಕೃಷ್ಣನಿಂದನೇ ಬಂದಿರೋದು. ಸೊ ಉದಾಹರಣೆಗೆ ಭಾರತದಲ್ಲಿ ಒಂದು ಹಸುವಿನ ಸಗಣಿ ಶುದ್ಧ ಎಂದು ಸ್ವೀಕರಿಸಲ್ಪಟ್ಟಿದೆ. ಆದ್ರೆ ಹಸುವಿನ ಸಗಣಿ ಪ್ರಾಣಿಯ ಮಲ. ಸೊ ನಾವು ಎಲ್ಲರೂ ಮಲವನ್ನು ಮುಟ್ಟಿದ್ರೆ ಅಥವಾ ಕಾಲಲ್ಲೂ ತಗಲಿದ್ರು ಕೂಡ ನಾವು ತಕ್ಷಣ ಸ್ನಾನ ಮಾಡಬೇಕು ಅಂತ ವೇದಗಳಲ್ಲಿ ಆದೇಶ ಇದೆ. ಅದು ವೇದಗಳಲ್ಲಿ ಆದೇಶ ಇಲ್ದಿದ್ರು ನಮಗೂ ಇರ್ಲಿಕ್ಕಾಗಲ್ಲ, ನಾವು ತಕ್ಷಣ ಸ್ನಾನ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಆದ್ರೆ ಈ ಹಸುವಿನ ಸ್ಥಳದಲ್ಲಿ ಹಸುವಿನ ಮಲ ಶುದ್ಧವಾಗಿದೆ, ಅಂತ ಹೇಳ್ತಾರೆ. ಸೊ ಹಸುವಿನ ಮಲ ಶುದ್ಧವಾಗಿದೆ ಯಾಕೆ ಹೇಳ್ತಾರೆ? ಅದು ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಸೊ ವೇದಗಳಲ್ಲಿ ಹೇಳಲ್ಪಟ್ಟಿದೆ. ಇದು ಸಾಮಾನ್ಯ ದೃಷ್ಟಿಕೋನದಿಂದ ವಿರೋಧಾಭಾಸ. ಯಾಕಂದ್ರೆ ಇದು ಕೂಡ ಮಲವೇ ತಾನೆ. ಸೊ ಯಾಕೆ ಅದು ಒಂದು ಪರಿಶುದ್ಧ? ಸೊ ಆದರೆ ಇದು ಸುಳ್ಳಲ್ಲ. ಇದು ಈಗಿನ ಕಾಲದ ವಿಜ್ಞಾನಿಗಳು ಕೂಡ ಹಸುವಿನ ಸಗಣಿಯನ್ನು ವಿಶ್ಲೇಷಣೆ ಮಾಡಿ ಅದು ಎಲ್ಲಾ ನಂಜು ನಿರೋಧಕ ಅಂದ್ರೆ ಆಂಟಿಸೆಪ್ಟಿಕ್ ಗುಣಗಳನ್ನು ಹೊಂದಿದೆ ಅಂದ್ಬಿಟ್ಟು ಅವರು ಈ ಪೇಪರ್ಗಳು ಪಬ್ಲಿಷ್ ಮಾಡಿ PhD ಪಬ್ಲಿಷ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದು ನಮ್ಗೆ ವೇದಗಳಲ್ಲಿ ಸಾವಿರಾರು ವರ್ಷಗಳಿಂದ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೊತ್ತಿರುವ ವಿಷಯ. ಮೊದಲು ನಮ್ಮ ಮನೆಗಳಲ್ಲಿ ಎಲ್ಲಾನು ಗೋಡೆಗಳನ್ನು, ನೆಲಗಳನ್ನು ಎಲ್ಲವನ್ನು ಕೂಡ ಈ ಸಗಣಿಯಲ್ಲೇ ಸಾರಿಸ್ತಿದ್ರು. ಗೋಡೆಗಳಿಗೂ ಕೂಡ ಸಗಣಿಯನ್ನೇ ಸಾರಿಸ್ತಾ ಇದ್ರು. ನೆಲವನ್ನು ಕೂಡ 2-3 ದಿನಗಳಿಗೆ ಒಮ್ಮೆ ಆ ನೆಲವನ್ನು ಸಗಣಿಯಿಂದ ಸಾರಿಸ್ತಾ ಇದ್ರು. ಸೊ ಯಾಕೆ ಅಂದ್ರೆ ಅದು ಯಾಕೆಂದ್ರೆ ಅದು ನಂಜು ನಿರೋಧಕ ಅಥವಾ ರೋಗ ನಿರೋಧಕ ಗುಣಗಳನ್ನು ಹೊಂದಿದೆ. ಸೊ ಈ ರೀತಿಯಾಗಿ ಅವೆಲ್ಲವೂ ಸರಿಯಾಗಿದೆ. ಇವೆಲ್ಲವೂ ವೇದಗಳಲ್ಲಿ ಬರೆದಿರೋದು ಎಲ್ಲವೂ ಸರಿಯಾಗಿದೆ. ಎಲ್ಲವನ್ನು ಮತ್ತೆ ನಾವು ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಈ ವೇದಗಳು ಮಾನವ ಜ್ಞಾನದಲ್ಲ. ಈ ವೇದಗಳು ಮಾನವ ಜ್ಞಾನದ ಸಂಕಲನಗಳಲ್ಲ. ಅಂದ್ರೆ ಮಾನವರು ಯಾರು ಇದನ್ನು ಬರೆದಿಲ್ಲ. ವೈದಿಕ ಜ್ಞಾನವು ಆಧ್ಯಾತ್ಮಿಕ ಪ್ರಪಂಚದಿಂದ ಬಂದಿರುವಂತದ್ದು, ಭಗವಾನ್ ಕೃಷ್ಣದಿಂದ ಡೈರೆಕ್ಟ್ ಆಗಿ ಬಂದಿರುವಂತಹ ಗ್ರಂಥಗಳು. ಈ ವೇದಗಳಿಗೆ ಇನ್ನೊಂದು ಹೆಸರಿದೆ, ಶ್ರುತಿ ಅಂತಾರೆ. ಶ್ರುತಿ ಅಂದರೆ ಕೇಳುವ ಮೂಲಕ ಪಡೆಯುವ ಜ್ಞಾನ. ಸೊ ನಾವು ವೇದಗಳನ್ನು ಕಿವಿಗಳ ಮೂಲಕ, ಶ್ರವಣದ ಮೂಲಕವಾಗಿ ಪಡಿಬೇಕು. ಅದನ್ನು ಶ್ರುತಿ ಅಂತಾರೆ. ಯಾವುದನ್ನು ನಾವು ಕೇಳಿಕೊಳ್ಳುವ ಒಂದು ಕಿವಿಗಳ ಮೂಲಕವಾಗಿ ಕೇಳುವ ಪ್ರಕ್ರಿಯೆ ಏನಿದೆ ಆ ಪ್ರಕ್ರಿಯೆಗೆ ಶ್ರುತಿ ಅಂತಾರೆ. ಸೊ ಇದು ಪ್ರಾಯೋಗಿಕವಾಗಿ ಮಾಡುವ ಜ್ಞಾನವಲ್ಲ, ಅಂದ್ರೆ ಪ್ರಾಕ್ಟಿಕಲ್ ಲ್ಯಾಬೊರೇಟರಿಯಲ್ಲಿ ಮಾಡುವ ಜ್ಞಾನವಲ್ಲ. ಶ್ರುತಿಯನ್ನು ತಾಯಿ ಅಂತ ಕರಿತೇವೆ. ನಾವು ತಾಯಿಯಿಂದ ನಾವು ತಾಯಿ ಏನ್ ಹೇಳ್ತೇವೆ, ನಮ್ಮ ತಾಯಿ ಏನ್ ಹೇಳ್ತೇವೆ ಅದನ್ನು ನಾವು ಒಪ್ಪಿಕೊಳ್ತೇವೆ, ಆಸ್ ಇಟ್ ಈಸ್ ಒಪ್ಪಿಕೊಳ್ತೇವೆ. ಅದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಕ್ ಹೋಗುದಿಲ್ಲ. ಸೊ ಉದಾಹರಣೆಗೆ ನಮ್ಮ ತಾಯಿ ಹೇಳಿದ್ರೆ ಇವರೇ ನಿಮ್ ತಂದೆ ಅಂದ್ರೆ ನಾವು ಮಗುವಿನಿಂದ ಕೊನೆಯವರೆಗೂ ಅವರೇ ನಮಗೆ ತಂದೆ. ಬೇರೆ ಯಾರನ್ನು ಏನು ರಿಸರ್ಚ್ ಮಾಡಿ ನಾವು ಇವ್ರು ನಮ್ಮ ತಂದೆ ಹೌದೋ ಅಲ್ವೋ ಅಂತ ಕೇಳಲಿಕ್ಕೆ ಹೋಗೋದಿಲ್ಲ, ಯಾಕಂದ್ರೆ ತಾಯಿ ಹೇಳಿದ್ದಾರೆ. ಸೊ ಯಾವ ರೀತಿ ತಾಯಿ ನಮ್ಗೆ ಹೇಳ್ತಾರೆ, ಸೊ ಇವರೇ ನಿಮ್ಮ ತಂದೆ ಅಂದ್ಬಿಟ್ಟು, ಅದೇ ರೀತಿ ತಾಯಿ ಇನ್ನೂ ಅನೇಕ ವಿಷಯಗಳ ಬಗ್ಗೆ ನಮಗೆ ಚಿಕ್ಕಂದಿನಿಂದ ಹೇಳ್ತಾ ಇರ್ತಾರೆ. ಅದನ್ನು ನಾವು ಪ್ರಯೋಗವಾಗಿ ಪರೀಕ್ಷೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ಉದಾಹರಣೆಗೆ ಅವ್ರು ಹೇಳ್ತಾರೆ ಇವನು ನಿನ್ನ ಅಣ್ಣ, ಇವನು ನಿನ್ನ ತಂಗಿ, ಈ ರೀತಿಯಾಗಿ ಹೇಳ್ತಾರೆ. ಸೊ ಅದನ್ನೆಲ್ಲ ನಾವು ಸ್ವೀಕರಿಸ್ತೇವೆ, ನಾವು ಟೆಸ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಅದೇ ರೀತಿ ವೇದಗಳು ಕೂಡ ತಾಯಿಯ ಹಾಗೆ ವೇದಗಳಲ್ಲಿ ಏನ್ ಹೇಳಿದೆ ಅದನ್ನು
ನಾವು ಆಸ್ ಇಟ್ ಈಸ್ ಒಪ್ಪಿಕೊಳ್ಳಬೇಕು, ಅದನ್ನು ವೇದಗಳನ್ನು ಸ್ವೀಕರಿಸಬೇಕು. ನಾವು ಇಲ್ಲಿ ಪ್ರಯೋಗ ಮಾಡುವ ಪ್ರಶ್ನೆ ಇಲ್ಲ, ಅವಶ್ಯಕತೆನೂ ಇಲ್ಲ. ಯಾಕಂದ್ರೆ ಇದನ್ನು ಈಗಾಗಲೇ ಪ್ರಯೋಗ ಮಾಡಿ ಋಷಿ ಮುನಿಗಳು ಭಗವಂತನಿಂದನೇ ಅದನ್ನು ಪ್ರಯೋಗ ಮಾಡಿ ಇತ್ಯರ್ಥ ಆಗೋಗಿದೆ. ಸೊ ಅದರಿಂದ ತಾಯಿಯ ಒಂದು ಏನಿದೆ ಕನ್ಕ್ಲೂಷನ್ ಏನಿದೆ, ಯಾವುದೇ ಸಣ್ಣ ವಿಷಯಗಳ ಬಗ್ಗೆ ಯಾವುದೇ ವಿಷಯಗಳ ಬಗ್ಗೆ ನಮ್ಮ ಜೀವನ ಅದನ್ನ ನಾವು ಸತ್ಯ ಅಂತ ಸ್ವೀಕರಿಸ್ತೇವೆ. ಅದೇ ರೀತಿ ಕೂಡ ತಾಯಿ ವೇದಗಳನ್ನು ಕೂಡ ನಾವು ತಾಯಿ ಅಂತ ಪರಿಗಣಿಸಬೇಕು. ಶ್ರುತಿ ಕೂಡ ತಾಯಿ ಇದ್ದಂಗೆ. ಶ್ರುತಿ ಅಂದ್ರೆ ನಾವು ಕೇಳಿಸ್ಕೊಳ್ಳೋದು, ನಾವು ತಾಯಿಯಿಂದ, ನಾವು ನಮ್ಮ ತಾಯಿಯಿಂದ ನಂಬಿಕೆ ಜ್ಞಾನವನ್ನು ಪಡಿತೇವೆ. ಉದಾಹರಣೆ, ತಂದೆಯ ಒಂದು ಉದಾಹರಣೆ ತಿಳ್ಕೊಂಡ್ವಿ. ಸೊ ಪ್ರಯೋಗಕ್ಕೆ ಸ್ವಲ್ಪ ಮಿತಿಗಳಿವೆ. ಇಂದ್ರಿಯಗಳು, ಅನುಭವ ಮತ್ತು ಮಾನವ ಬುದ್ಧಿ ಎಲ್ಲಕ್ಕೂ ಒಂದು ಮಿತಿ ಇದೆ. ಮಾನವ ಇಂದ್ರಿಯಗಳಿಗೂ ಮಿತಿ ಇದೆ, ನಮಗೆ ಗೊತ್ತಿದೆ. ನಮಗೆ ಅನುಭವವನ್ನು ಎಲ್ಲ ಒಂದು ನಾವು ಅನುಭವದಿಂದ ತಿಳ್ಕೊಳ್ಬೇಕು ಅಂದ್ರೆ ಲಕ್ಷಾಂತರ ಜನ್ಮಗಳ ಅನುಭವ ಆದ್ರೆ ಸಾಲುದಿಲ್ಲ. ಮತ್ತು ಮಾನವ ಬುದ್ಧಿ ಕೂಡ ಲಿಮಿಟೆಡ್, ಸ್ವಲ್ಪವೇ ಅದಕ್ಕೆ ಒಂದು ಲಿಮಿಟ್ ಇದೆ. ಮಾನವ ಬುದ್ಧಿ ಯಾಕೆ ಲಿಮಿಟೆಡ್ ಅಂದ್ರೆ ನಾವು ತ್ರಿಗುಣಗಳಿಂದ ಬಂಧಿತರಾಗಿದ್ದೇವೆ. ಮತ್ತು ಮಾನವ ಬುದ್ಧಿಯು ಕೂಡ ಅನುಭವ ಮತ್ತು ಇಂದ್ರಿಯಗಳ ಒಂದು ಪರ್ಸೆಪ್ಷನ್ ಏನಿದೆ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ. ಆದ್ರಿಂದ ಮಾನವ ಬುದ್ಧಿ ಕೂಡ ಲಿಮಿಟೆಡ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಮಾನವ ಬುದ್ಧಿ ಮತ್ತು ಅನುಭವ ಇಂದ್ರಿಯಗಳಿಂದ ನಾವು ಪ್ರಯೋಗ ಮಾಡಿ ವೇದಗಳ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ವೇದಗಳನ್ನು ಆಸ್ ಇಟ್ ಈಸ್ ಕೃಷ್ಣ ಹೇಗೆ ಕೊಟ್ಟಿದ್ದಾನೆ ಹಾಗೆ ತಿಳ್ಕೊಳ್ಬೇಕು. ವೇದಗಳು ಶ್ರುತಿಯ ಮೂಲಕವಾಗಿ ತಿಳ್ಕೋಬೇಕು. ವೇದಗಳು ಈ ಮಿತಿಯನ್ನು ನಮಗೆ ಮೀರುವ ಜ್ಞಾನವನ್ನು ಕೊಡುತ್ತೆ, ಪ್ರಯೋಗ ಮಾಡುವ ಅಗತ್ಯವೇ ಇಲ್ಲ. ಸೊ ತಾತ್ಪರ್ಯ ಏನು ಅಂದ್ರೆ ವೇದಗಳು ಅಪೌರುಷೇಯ ಅಂದ್ರೆ ಮಾನವನಿಂದ ರಚಿತವಾಗಿಲ್ಲ. ಅವು ದೈವಿಕ ಸತ್ಯಗಳನ್ನು ಶ್ರವಣ ಮೂಲಕವಾಗಿ ಪಡೆದ ಜ್ಞಾನ. ಶ್ರವಣ ಮೂಲಕವಾಗಿ ನಾವು ಪಾರಂಪರಿಕವಾಗಿ ಪಡ್ಕೊಂಡಿದ್ದೀವಿ. ಕೃಷ್ಣನಿಂದ ಮಹಾವಿಷ್ಣುವಿನಿಂದ ಬ್ರಹ್ಮದೇವನಿಗೆ ಜ್ಞಾನವಾಗುತ್ತೆ ವೇದಗಳ ಮೂಲಕ. ಆ ವೇದಗಳನ್ನು ಬ್ರಹ್ಮದೇವರು ನಾರದ ಮಹರ್ಷಿಗಳು ಹೇಳ್ತಾರೆ. ನಾರದ ಮಹರ್ಷಿಗಳಿಂದ ನಮಗೆ ಗುರು ಪರಂಪರೆಯಲ್ಲಿ ಕೊನೆಗೆ ಶೀಲಪ್ರಭುಪಾದರಿಂದ ಮೂಲಕವಾಗಿ ನಮಗೆ ಈ ವೇದಗಳ ಬಗ್ಗೆ ನಮಗೆ ತಿಳುವಳಿಕೆ ಬಂದಿದೆ. ಸೊ ಈ ಜ್ಞಾನವನ್ನು ಈ ನಂಬಿಕೆ ಮತ್ತು ಶ್ರದ್ಧೆಯಿಂದ ಸ್ವೀಕರಿಸುವುದೇ ವೈದಿಕ ಮಾರ್ಗ. ಸೊ ವೈದಿಕ ಮಾರ್ಗ ಅಂದ್ರೆ ಏನು ಅಂದ್ರೆ ಈ ಜ್ಞಾನ ಏನಿದೆ, ವೇದಗಳ ಜ್ಞಾನವನ್ನು ಅವುಗಳನ್ನು ಶ್ರದ್ಧೆಯಿಂದ ಸ್ವೀಕರಿಸಿ ಅವುಗಳನ್ನು ಅನುಸರಿಸಿಕೊಂಡು ಹೋಗೋದು. ಇದನ್ನೇ ವೈದಿಕ ಮಾರ್ಗ ಅಂತ ಕರೀತಾರೆ. ಸೊ ಮುಂದುವರಿಸಿಕೊಂಡು ಹೋಗೋಣ, ವೈದಿಕ ಜ್ಞಾನದ ಬಗ್ಗೆ ಮಾತಾಡೋಣ. ಸೊ ಉದಾಹರಣೆಗೆ ಇನ್ನೂ ಅನೇಕ ನೇರ ಪುರಾವೆಗಳು ನಾವು ಕೂತ್ಕೊಳ್ಳಕ್ ಆಗೋದಿಲ್ಲ. ಯಾಕಂದ್ರೆ ನಾವು ಸೂರ್ಯನ ಪ್ರತಿದಿನ ನೋಡ್ತೇವೆ. ಅದು ನಮ್ಗೆ ಒಂದು ಸಣ್ಣ ಒಂದು ತಟ್ಟೆಯ ಆಕಾರದಲ್ಲಿ ಕಾಣಿಸುತ್ತೆ, ಫ್ಲಾಟ್ ತಟ್ಟೆ ತರ ಕಾಣಿಸುತ್ತೆ. ಒಂದು ಬೆಳಕಿನಿಂದ ಕೂಡಿದ ತಟ್ಟೆ ರೂಪದಲ್ಲಿ ಕಾಣಿಸುತ್ತೆ. ಆದ್ರೆ ವಾಸ್ತವವಾಗಿ ನೋಡಿದ್ರೆ ಅದು ಭೂಮಿಗಿಂತ ಎಷ್ಟೋ ದೊಡ್ಡದಾಗಿದೆ. ಅದರಿಂದ ನಾವು ರಿಸರ್ಚ್ ಮಾಡ್ಕೊಂಡು ಕೂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದೆಲ್ಲ ನಮಗೆ ಗ್ರಂಥಗಳಲ್ಲಿ ಸಿಗುತ್ತೆ, ಅಪೌರುಷೇಯ ಗ್ರಂಥಗಳಲ್ಲಿ ಬರೆದಿಟ್ಟಿದ್ದಾರೆ, ನಮ್ಗೆ ಗೊತ್ತಾಗುತ್ತೆ. ಅದರಿಂದ ನಾವು ಸುಲಭವಾಗಿ ಸೂರ್ಯನ ಬಗ್ಗೆ ಅರ್ಥ ಮಾಡ್ಕೊಳ್ಬಹುದು. ನಾವು ಅನುಭವ ತಕೊಂಡು ನಾವು ಸೂರ್ಯನ ಹತ್ರ ಹೋಗ್ಬಿಟ್ಟು ಸೂರ್ಯ ಎಷ್ಟು ಉದ್ದ, ಎಷ್ಟು ಅಗಲ, ಎಷ್ಟು ಗುಂಡಿಗಿದ್ದಾನೆ ಅದನ್ನೆಲ್ಲ ನೋಡ್ಕೊಂಡು ಕೂತ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ. ಅದು ಮಾಡೋಕ್ಕೂ ಆಗೋದು ಇಲ್ಲ. ಸೊ ನಂತರ ಈ ಅನುಮಾನ ಜ್ಞಾನ ಮಾಡೋದು ಅಂದ್ರೆ ಅನುಮಾನ ಮಾಡಿ ಗೆಸ್ ಮಾಡೋದು. ಇದು ಹೀಗಿರ್ಬಹುದು, ಇದು ಹಾಗಿರ್ಬಹುದು. ಉದಾಹರಣೆಗೆ ನಾವು ಡಾರ್ವಿನ್ ಅಂತ ಒಬ್ಬ ಸಿದ್ಧಾಂತ ಇದೆ. ಅವನು ಹೇಳ್ತಾನೆ ಇದು ವಿಜ್ಞಾನವಲ್ಲ, ಇದು ಪರಿಪೂರ್ಣ. ಅವನು ಹೇಳುವ ಒಂದು ಸಿದ್ಧಾಂತ ಏನಿದೆ ಅದು ವಿಜ್ಞಾನವೂ ಅಲ್ಲ, ಪರಿಪೂರ್ಣವೂ ಅಲ್ಲ. ಅವನು ತನಗೆ ಅನಿಸಿದ್ದನ್ನು ಡಾರ್ವಿನ್ ಸಿದ್ಧಾಂತ ಅಂತ ಬರೆದಿಟ್ಟಿದ್ದಾನೆ ಅಷ್ಟೇ. ಸೊ ನಾವು ಏನ್ ಮಾಡಬೇಕು, ಡಾರ್ವಿನ್ ಅಧಿಕೃತ ಮೂಲ ಅಲ್ಲ ನಮಗೆ ನಮ್ಮ ಎವಲ್ಯೂಷನ್ ಬಗ್ಗೆ ತಿಳ್ಕೊಳ್ಳಿಕ್ಕೆ. ನಾವೇನ್ ಮಾಡ್ಬೇಕು, ಜ್ಞಾನವನ್ನು ಅಂತಹ ವ್ಯಕ್ತಿಗಳಿಂದ ಪಡೆದರೆ ಅದು ಅಪರಿಪೂರ್ಣ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕು, ಅಧಿಕೃತ ಮೂಲಗಳಿಂದ ಶ್ರುತಿಯ ಮೂಲಕವಾಗಿ ನಾವು ಅಪೌರುಷೇಯ ಗ್ರಂಥಗಳ ಮೂಲಕವಾಗಿ ನಾವು ತಿಳ್ಕೋಬೇಕು. ಸೊ ಇಲ್ಲಿ ವೈದಿಕ ಜ್ಞಾನವನ್ನು ನಾವು ಶಬ್ದ ಪ್ರಮಾಣ ಅಂತ ಕರೀತಾರೆ. ಇದು ದೈವಿಕ ಮೂಲ, ಶಿಷ್ಯ ಪರಂಪರೆಯಿಂದ ಬಂದಿರುತ್ತೆ. ವೇದಗಳು ತಾಯಿಯಂತೆ, ನಾವು ಶ್ರದ್ಧೆಯಿಂದ ತಾಯಿಯ ಮಾತನ್ನು ಕೇಳ್ತೇವೆ ಮತ್ತು ನಂಬಿಕೆಯಿಂದ ಜ್ಞಾನವನ್ನು ನೀಡುವ ಮೂಲ ತಾಯಿ ವೇದಗಳು. ತಾಯಿ ಹೇಗೆ ಶ್ರದ್ಧೆ, ತಾಯಿ ಮಾತುಗಳು ನಾವು ಹೇಗೆ ಶ್ರದ್ಧೆಯಿಂದ ಕೇಳಬೇಕು ಮತ್ತು ತಾಯಿ ಮೇಲಿನ ತಾಯಿ ಆಡುವ ಶಬ್ದಗಳಿಂದ ಅಂದ್ರೆ ಏನ್ ಹೇಳ್ತಾರೆ ತಾಯಿ ತಂದೆಯವರು, ಅವರು ಆ ನಂಬಿಕೆಯಿಂದ ನಾವು ಜ್ಞಾನವನ್ನು ಪಡ್ಕೊತೇವೆ ತಾಯಿ ತಂದೆಯರಿಂದ. ಅದೇ ರೀತಿ ವೇದಗಳಿಂದನೂ ಕೂಡ ಅದರಲ್ಲಿ ಹೇಗೆ ಬರೆದಿದೆಯೋ ಹಾಗೆ ನಾವು ತಿಳ್ಕೋಬೇಕು. ವೇದಗಳು ತಾಯಿಯ ಇದ್ದ ಹಾಗೆ. ಸೊ ಮತ್ತೆ ಬ್ರಹ್ಮನು ಪೂರ್ವಜ, ಮೊದಲ ಜೀವಿ ಬ್ರಹ್ಮನು ಭಗವಾನ್ ಕೃಷ್ಣನಿಂದ ವೈದಿಕ ಪಾನ ಪಡಿತಾನೆ. ಈ ಜ್ಞಾನವನ್ನು ನಾರದ ಮತ್ತೆ ಈ ರೀತಿಯಾಗಿ ನಮಗೆ ಶಿಷ್ಯ ಪರಂಪರೆಯ ಮೂಲಕ ಬರುತ್ತೆ. ಸೊ ಭಗವದ್ಗೀತೆಯ ದೃಷ್ಟಿಕೋನ ಅಂದ್ರೆ
ಈ ಗೀತೆಯಲ್ಲಿ ಶಿಷ್ಯ ಪರಂಪರೆಯ ಬಗ್ಗೆ ಮಹತ್ವವನ್ನು ನಾವು ದೃಢೀಕರಿಸಲಾಗಿದೆ. ನಾವು ನೋಡ್ಕೊಂಡಿದ್ದೀವಿ, ನಾವು ಭಗವದ್ಗೀತೆ ಈಗಾಗಲೇ ಓದಿದ್ದೇವೆ, 3 ಯೂನಿಟ್ಗಳ ಭಗವದ್ಗೀತೆ ಮುಗಿಸಿದ್ದೇವೆ. ಆ ಭಗವದ್ಗೀತೆಯಲ್ಲಿ ಕೂಡ ನಾವು ನೋಡಿದ್ದೇವೆ ಶಿಷ್ಯ ಪರಂಪರೆಯ ಬಗ್ಗೆ ಮಹತ್ವವನ್ನು ಕೃಷ್ಣ ದೃಢಪಡಿಸ್ತಾನೆ. ಕೃಷ್ಣ ಹೇಳ್ತಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ. ಸೊ ಸರಿಯಾದ ಗುರುವನ್ನು ಹುಡುಕಿ ನಂತರ ಅವರ ಪ್ರಣಿಪಾತೇನ ಅವರಿಗೆ ಗೌರವದಿಂದ ನಮಸ್ಕರಿಸಿ, ಪರಿಪ್ರಶ್ನೇನ ಸೇವೆಯ ಅವರನ್ನು ಸೇವೆ ಮಾಡಬೇಕು, ಅವರಿಗೆ ಸೇವೆ ಮಾಡಬೇಕು, ಮತ್ತೆ ಅವರನ್ನು ಗೌರವಪೂರ್ಣಕವಾಗಿ ನಮಗೆ ಏನು ವಿಷಯ ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆಯೋ ಅದರ ಬಗ್ಗೆ ಗೌರವಯುತವಾಗಿ ಮತ್ತು ಪ್ರೀತಿಪೂರ್ವಕವಾಗಿ ಅವರನ್ನು ಕೇಳಿ ತಿಳ್ಕೋಬೇಕು. ಸೊ ಈ ರೀತಿ ಗೀತೆಯಲ್ಲೂ ಕೂಡ ಶಿಷ್ಯ ಪರಂಪರೆಯ ಮಹತ್ವವನ್ನು ಕೃಷ್ಣ ದೃಢಪಡಿಸ್ತಾನೆ. ಸೊ ಆದ್ರಿಂದ ಯಾವುದೇ ಜ್ಞಾನ ಇರಲಿ, ಅಥವಾ ಆಧ್ಯಾತ್ಮಿಕ ಜ್ಞಾನ ಇರಲಿ, ಮತ್ತೆ ಇದು ಐಹಿಕ ಜ್ಞಾನ ಇರಲಿ, ಇವನ್ ಐಹಿಕ ಜ್ಞಾನವನ್ನು ನಾವೇನ್ ಮಾಡ್ತೇವೆ, ಅಧಿಕೃತ ಮೂಲಗಳನ್ನು ಸ್ವೀಕರಿಸಬೇಕು. ಯಾವ್ದೋ ವಾಟ್ಸಪ್ ಅಲ್ಲಿ ಬಂದಿರೋದನ್ನ ನಾವು ಅದ್ರ ಮೇಲೆ ಆಕ್ಟ್ ಮಾಡ್ತೇವೆ, ಕೇಳಲ್ಲ, ನಾವು ಚೆಕ್ ಮಾಡ್ತೇವೆ ಕರೆಕ್ಟ್ ಆಗಿದೆಯಾ, ಅಧಿಕೃತ ಮೂಲಗಳನ್ನು ತಿಳಿಸ್ಬೇಕು. ಸೊ ಅಂತಹ ಐಹಿಕ ವಸ್ತುಗಳಿಂದ ನಾವು ಅಧಿಕೃತ ಮೂಲಗಳನ್ನ ಸ್ವೀಕರಿಸಬೇಕು ಅಂದ್ರೆ ಈ ವೈದಿಕ ಜ್ಞಾನವನ್ನು ಕೂಡ ನಾವು ಯಾವಾಗಲೂ ಅಧಿಕೃತ ಮೂಲಗಳಿಂದಲೇ ಸ್ವೀಕರಿಸಬೇಕು. ಅದೇ ಶ್ರೇಷ್ಠವಾದ ಮಾರ್ಗ. ಸೊ ಅದನ್ನು ಪ್ರಯೋಗ ಮಾಡೋ ಅವಶ್ಯಕತೆ ಇಲ್ಲ. ತಾಯಿಯಿಂದ ಬಂದಿರೋ ಜ್ಞಾನವನ್ನು ಪ್ರಯೋಗ ಮಾಡೋ ಅವಶ್ಯಕತೆ ಇಲ್ಲ. ಸೊ ಇನ್ನೂ ಒಂದು ವಿಷಯ ಏನಂದ್ರೆ, ಈ ವೈದಿಕ ಜ್ಞಾನ ಶಬ್ದ ಪ್ರಮಾಣ ಅಂತ ಕರೀತಾರೆ. ಇದರ ಹೆಸರು ಶ್ರುತಿ ಅಂತ ತಿಳ್ಕೊಂಡ್ವಿ. ಎಲ್ಲಿಂದ ನಾವು ತಿಳ್ಕೊಬೇಕು ಅನ್ನೋದು ತಿಳ್ಕೊಂಡ್ವಿ. ನಾವು ಇದನ್ನೆಲ್ಲನೂ ಎಕ್ಸ್ಪೆರಿಮೆಂಟ್ ಮಾಡ್ಕೊಂಡು ಕೂತ್ಕೊಳ್ಳೋಕೆ ಆಗೋದೇ ಇಲ್ಲ. ಈ ಬ್ರಹ್ಮಾಂಡದೊಳಗೆ ಈ ಭೌತಿಕ ಜ್ಞಾನ ಇರೋದು ಬ್ರಹ್ಮನ ಕಂಟ್ರೋಲ್ ಅಲ್ಲಿರುವ ಬ್ರಹ್ಮಾಂಡದೊಳಗೆ ಮಾತ್ರ. ಈ ಬ್ರಹ್ಮಾಂಡದ ಆಚೆಗೆ ನಮ್ಗೆ ಅತೀಂದ್ರಿಯ ಜ್ಞಾನ ಸಿಗುತ್ತೆ. ನಾವು ಬ್ರಹ್ಮಾಂಡದ ಅಂತ್ಯಕ್ಕೆ ಹೋಗ್ಲಿಕ್ಕೆ ಖಂಡಿತ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾವು ಆಧ್ಯಾತ್ಮಿಕ ಜಗತ್ತಿಗೆ ಹೇಗೆ ಹೋಗುವುದು? ಬ್ರಹ್ಮಾಂಡದ ಒಂದು ಅಂತ್ಯವನ್ನೇ ಕ್ರಾಸ್ ಮಾಡಕ್ ಆಗ್ತಾ ಇಲ್ಲ. ಆದ್ರಿಂದ ಸಂಪೂರ್ಣ ಜ್ಞಾನವನ್ನು ಪಡೆಯುವುದು ಅಸಾಧ್ಯ. ನಮ್ಮ ಎಕ್ಸ್ಪೆರಿಮೆಂಟ್ ಅಂತ ಪಡೆಯುವುದು ಅಸಾಧ್ಯ. ನಾವು ಮಾಡಬೇಕಾಗಿರೋದನ್ನು ವೇದಗಳ ಮೂಲಕವಾಗಿ, ಶ್ರುತಿಗಳ ಮೂಲಕವಾಗಿ ನಾವು ಪಡ್ಕೋಬೇಕು. ಸೊ ಇಲ್ಲಿ ಒಂದು ಆಧ್ಯಾತ್ಮಿಕ ಏನಿದೆ, ಇದು ಅಭಿವ್ಯಕ್ತಿ ಮತ್ತು ಅವ್ಯಕ್ತತೆಯನ್ನು ಮೀರಿದ್ದು. ಆದ್ರೆ ಗ್ರಹಗಳು ಮತ್ತು ನಿವಾಸಿಗಳು ಶಾಶ್ವತವಾಗಿರುವ ಅವಕಾಶವಿದೆ, ಆ ರೀತಿಯ ಒಂದು ಆಕಾಶವಿದೆ ನಮಗೆ ಹೇಗೆ ತಿಳಿಯುತ್ತೆ? ಇವೆಲ್ಲವೂ ಕೂಡ ನಮ್ಗೆ ವೇದಗಳಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಸೊ ಇದನ್ನು ವೈದಿಕ ಜ್ಞಾನ ಅಂತ ಕರೀತಾರೆ. ಇಲ್ಲಿ ಶಬ್ದ ಮಾರ್ಗ 3 ರೀತಿಯ ಮಾರ್ಗಗಳಿವೆ. ಜ್ಞಾನ ಪಡೆಯಲಿಕ್ಕೆ 3 ಮಾರ್ಗಗಳಿವೆ ನಮಗೆ. ಒಂದು ಪ್ರತ್ಯಕ್ಷ ನೇರ ಅನುಭವ, ಇದು ಎಕ್ಸ್ಪೆರಿಮೆಂಟಲ್ ಮೂಲಕವಾಗಿ ತಿಳ್ಕೊಳ್ಳುವಂಥದ್ದು, ಅಥವಾ ನಮ್ಮ ಇಂದ್ರಿಯಗಳ ಮೂಲಕವಾಗಿ ತಿಳ್ಕೊಳ್ಳೋದು, ನಮ್ಮ ಭೌತಿಕ ಇಂದ್ರಿಯಗಳ ಮೂಲಕವಾಗಿ ತಿಳ್ಕೊಳ್ಳೋದು, ಇದು ನೇರ ಅನುಭವ. ಸೊ ಇಂದ್ರಿಯಗಳು ಆದ್ರೆ ನಮ್ಗೇನೋ ಮಿತಿಗಳು, ಇವೆಲ್ಲ ಲಿಮಿಟೇಷನ್ಸ್ ಇದೆ, ಮಿತಿಗಳು ಏನಿರುವುದು. ಪ್ರತ್ಯಕ್ಷವಾಗಿ ಮಾರ್ಗ ಏನಿದೆ, ಇದು ಇಂದ್ರಿಯಗಳು ಅಪೂರ್ಣ ಆದ್ರೆ ನಮ್ಗೆ ಸರಿಯಾಗಿ ಕಾಣಿಸೋದಿಲ್ಲ. ಸೊ ಉದಾಹರಣೆಗೆ ಸೂರ್ಯನ ಬಗ್ಗೆ ನಾವು ತಿಳ್ಕೊಂಡ್ವಿ. ಸೊ ನಂತರ ಅನುಮಾನ ಜ್ಞಾನ, ತಾರ್ಕಿಕವಾಗಿ ಊಹೆ ಮಾಡೋದು, ಕಲ್ಪನೆ, ಇದರಲ್ಲಿ ಯಾವ ಒಂದು ಅಕ್ಯುರಸಿ ಏನಿಲ್ಲ. ಉದಾಹರಣೆ ಡಾರ್ವಿನ್ ಸಿದ್ಧಾಂತ. ಅಧಿಕೃತ ಶ್ರವಣ ಮೂಲ, ಇದು ವೇದಗಳು, ಗುರುಗಳು, ಪರಿಪೂರ್ಣ ಜ್ಞಾನವನ್ನು ಇದು ಮೂಲ. ಸೊ ಶಬ್ದ ಪ್ರಮಾಣ ಮತ್ತು ಶ್ರುತಿ ಇದು ವೈದಿಕ ಜ್ಞಾನದ ಮೂಲ. ಸೊ ನಾವು ಇಷ್ಟನ್ನು ಈಗ ತಿಳ್ಕೊಂಡು, ಮುಂದಿನದ್ದು ಏನಂದ್ರೆ ಅತೀಂದ್ರಿಯ ಜ್ಞಾನ ಮತ್ತೆ ಭೌತಿಕ ಜ್ಞಾನ ಅಂದ್ರೆ ಏನು? ಇಲ್ಲಿ ಒಂದು ಆಧ್ಯಾತ್ಮಿಕ ಆಕಾಶವಿದೆ, ಇನ್ನೊಂದು ಸ್ವಭಾವ ಅಂತ ಹೇಳ್ತೇವೆ. ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ಕೃಷ್ಣ ಪ್ರಜ್ಞೆ ಇಸ್ಕಾನಲ್ಲಿ ನಾವು ಅತ್ಯುನ್ನತ ಅಧಿಕಾರ ಹೊಂದಿರುವ ಕೃಷ್ಣನಿಂದ ಜ್ಞಾನವನ್ನು ಸ್ವೀಕರಿಸ್ತಾ ಇದ್ದೇವೆ. ಸೊ ಕೃಷ್ಣನ ಏನ್ ಹೇಳಿದ್ದಾನೆ ಅದನ್ನು ನಾವು ಡೈರೆಕ್ಟ್ ಆಗಿ ಇಸ್ಕಾನಲ್ಲಿ ಸ್ವೀಕರಿಸ್ತೇವೆ. ಕೃಷ್ಣನನ್ನು ಎಲ್ಲಾ ವರ್ಗದ ಪುರುಷರು ಅತ್ಯುನ್ನತ ಅಧಿಕಾರ ಎಂದು ಸ್ವೀಕರಿಸ್ತಾರೆ. ಸೊ ಎಲ್ಲವರು, ಯಾರೇ ನಿರಾಕಾರವಾದಿಗಳಾಗಿರ್ಬೋದು, ಮಾಯಾವಾದಿಗಳಾಗಿರ್ಬೋದು, ಎಲ್ಲರೂ ಕೂಡ ಸಾಮಾನ್ಯವಾದಿ ವೇದಾಂತಿಗಳು. ಉದಾಹರಣೆಗೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ವಿಷ್ಣು ಸ್ವಾಮಿಗಳು, ಇವರು ಎಲ್ಲರೂ ಕೂಡ ಏನ್ ಹೇಳಿದ್ದಾರೆ, ಕೃಷ್ಣನನ್ನು ಅಧಿಕೃತ ದೇವೋತ್ತಮ ಪರಮಪುರುಷವಾದ ಪುರುಷ ಎಂದ್ಬಿಟ್ಟು ಅಧಿಕೃತವಾಗಿ ಒಪ್ಕೊಂಡಿದ್ದಾರೆ. ಶಂಕರಾಚಾರ್ಯರು ನಿರಾಕಾರ ಬ್ರಹ್ಮನನ್ನು ಬೋಧಿಸಿದ ನಿರಾಕಾರವಾದಿ. ಅವರು ನಿರಾಕಾರ ಬ್ರಹ್ಮನ ಬಗ್ಗೆ ಶಂಕರಾಚಾರ್ಯರು ಮಾತಾಡ್ತಾರೆ. ಸೊ ಆಧ್ಯಾತ್ಮಿಕ ಆಕಾಶ ಶಾಶ್ವತವಾದ ಅಭಿವ್ಯಕ್ತ ಮತ್ತು ಅವ್ಯಕ್ತತೆಯನ್ನು ಮೀರಿದ
ಪ್ರಪಂಚ, ಈ ಜ್ಞಾನವನ್ನು ಪ್ರಯೋಗದಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಾವು ಕೃಷ್ಣ ಪ್ರಜ್ಞಾ ಚಳವಳಿಯಲ್ಲಿ ಮೂಲವಾಗಿ ಭಗವದ್ಗೀತೆ ನೇರವಾಗಿ ಭಗವಾನ್ ಕೃಷ್ಣನಿಂದ ಪಡ್ಕೋತೀವಿ, ಅಧಿಕೃತವಾಗಿ ಶ್ರವಣ. ಇದು ಶುದ್ಧವಾದ ಜ್ಞಾನ. ಸೊ ವೈದಿಕ ಜ್ಞಾನವನ್ನು ನಾವು ಇಸ್ಕಾನ್ನಲ್ಲಿ ಯಥಾಸ್ಥಿತಿಯಲ್ಲಿ ಸ್ವೀಕರಿಸ್ತೀವಿ ನಾವು. ಸೊ ಇದೇನಾಗುತ್ತೆ, ಇದರ ಅಡ್ವಾಂಟೇಜ್ ಏನು ಅಂದ್ರೆ, ಇದು ನಮ್ಮ ಅನೇಕ ಈ ಎಕ್ಸ್ಪೆರಿಮೆಂಟ್ ಮಾಡಿ ಸಮಯ ವೇಸ್ಟ್ ಮಾಡೋಕ್ಕೆ ನಮ್ಗೆ ಟೈಮ್ ಇಲ್ಲ. ಎಷ್ಟು ದಿವಸ ಬದುಕಿರ್ತೀವೋ ಗೊತ್ತಿಲ್ಲ. ಈ ಎಕ್ಸ್ಪೆರಿಮೆಂಟ್ ಮಾಡಿ ಪ್ರತಿಯೊಂದನ್ನು ತಿಳ್ಕೊಳ್ಬೇಕು ಅಂದ್ರೆ ಈ ಸೃಷ್ಟಿಯ ಬಗ್ಗೆ ಅದು ನಮ್ಗೆ ಲಕ್ಷಾಂತರ ಜನ್ಮಗಳು ಇತ್ತು ಸಾಧ್ಯವಿಲ್ಲ, ಅದನ್ನ ತಿಳ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಸೊ ಅದರಿಂದ ಇದು ಸಮಯ ಉಳಿಸುತ್ತೆ. ವೈದಿಕ ಗಿಡಗಳಲ್ಲಿ ಈಗ ನಾವು 4-5 ವರ್ಷದಿಂದ ನೀವೆಲ್ಲರೂ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ದೀರಾ. ಸೊ ಆ ಕೃಷ್ಣ ಪ್ರಜ್ಞೆಯಲ್ಲಿ ಏನೆಲ್ಲ ಹೇಳಿದ್ದಾರೆ ಆಗ್ಲಿ ಶೀಲ ಪ್ರಭುಪಾದರ ಪುಸ್ತಕಗಳ ಮೂಲಕ ನಾವು ಏನೆಲ್ಲ ತಿಳ್ಕೊಂಡಿದೀವಿ, ಇಷ್ಟನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿ ತಿಳ್ಕೊಳ್ಬೇಕಂದ್ರೆ ನಮ್ಗೆ ಲಕ್ಷಾಂತರ ಜನ್ಮಗಳು ಬೇಕು. ಅದರ ಬದಲು ನಾವು ಈ ಶುದ್ಧ ಜ್ಞಾನವನ್ನು ಶ್ರವಣ ಮೂಲಕವಾಗಿ ತಿಳಿಸ್ಕೊಳ್ಬಹುದು. ಮತ್ತು ಇದು ಈ ದಿಕ್ಕು ಸರಿಯಾಗಿರುತ್ತೆ, ಸರಿಯಾದ ದಿಕ್ಕನ್ನು ತೋರಿಸುತ್ತೆ ನಮ್ಗೆ. ಸೊ ಇಲ್ಲಿ 2 ಸಂಪ್ರದಾಯಗಳು, ಅತೀಂದ್ರಿಯವಾದಿಗಳು 2 ಸಂಪ್ರದಾಯಗಳು. ಒಂದು ನಿರಾಕಾರವಾದಿಗಳು, ಶಂಕರಾಚಾರ್ಯರು. ಇವರು ಬ್ರಾಹ್ಮಣನ್ನು ನಿರಾಕಾರವಾಗಿ ಬೋಧಿಸ್ತಾ ಇದ್ರು, ಆದ್ರೆ ಅವರು ಕೂಡ ಕೃಷ್ಣನ್ ಪರಮಪುರುಷ ಅಂತ ಒಪ್ಕೊಂಡಿದ್ದಾರೆ. ಕೊನೆಗೆ ಅವರು ಹೇಳ್ತಾರೆ, ಏನ್ ಹೇಳ್ತಾರೆ, ಭಜ ಗೋವಿಂದ ಭಜ ಗೋವಿಂದ ಭಜ ಗೋವಿಂದ ಮೂಢಮತೆ ಅಂತ ಅಂದ್ರೆ ಭಗವಂತನ ಗೋವಿಂದನ ಬಗ್ಗೆಯನ್ನು ನೀನು ಭಜಿಸ್ಬೇಕು, ಅದೇ ಎಲ್ಲದಕ್ಕಿಂತ ಉತ್ತಮವಾದ ಒಂದು ಆರಾಧನೆ ಅಂತ ಹೇಳ್ತಾರೆ. ಅವರು ಕೂಡ ಬ್ರಹ್ಮ ನಿರಾಕಾರ ಅಂತ ಬೋಧಿಸಿದ್ರು ಕೂಡ ಅವರು ಕೊನೆಯಲ್ಲಿ ಏನ್ ಹೇಳ್ತಾರೆ, ಭಜ ಗೋವಿಂದಂ ಅಂತಾರೆ. ಸೊ ಮತ್ತೆ ವೈಷ್ಣವರು, ರಾಮಾನುಜಾಚಾರ್ಯ, ಮಧ್ವಾಚಾರ್ಯ, ವಿಷ್ಣು ಸ್ವಾಮಿ, ಇವರೆಲ್ಲರೂ ಕೂಡ ವ್ಯಕ್ತಿತ್ವ ಪೂರ್ಣ ಅಂದ್ರೆ ದೇವರ ತತ್ವವನ್ನು ಬೋಧಿಸುವರು. ಅಂದ್ರೆ ಆಕಾರ ಇದೆ, ಭಗವಂತನಿಗೆ ಆಕಾರ ಇದೆ, ಸ್ವರೂಪ ಇದೆ, ಈ ರೀತಿಯಾಗಿ ಅವರು ತತ್ವವನ್ನು ಬೋಧಿಸ್ತಾರೆ. ಇವರು ಕೂಡ ಇವರು ಯಾವಾಗಲೂ ಕೃಷ್ಣನು ದೇವತಾ ಪುರುಷ ಅಂತ ಸ್ವೀಕರಿಸಿದ್ದಾರೆ. ಸೊ 2 ಸಂಪ್ರದಾಯಗಳು, ಅದು ನಿರಾಕಾರವಾದಿಗಳ ಸಂಪ್ರದಾಯ ಇರ್ಬೋದು ಅಥವಾ ವೈಷ್ಣವರ ಸಂಪ್ರದಾಯಗಳಿರ್ಬೋದು, 2 ಕೂಡ ಪರಮಪುರುಷನಾದ ಕೃಷ್ಣನನ್ನು ಅವನೇ ಪರಮಪುರುಷ ಅಂತ ಒಪ್ಕೊಳ್ತೇವೆ. ಸೊ ಮತ್ತೆ ಇವಾಗ ಜ್ಞಾನ ಪಡೆಯಲಿಕ್ಕೆ 2 ರೀತಿಯ ಮಾರ್ಗಗಳಿವೆ. ಕೃಷ್ಣನ ಬಗ್ಗೆ ಜ್ಞಾನ ಪಡೆಯಲಿಕ್ಕೆ 2 ರೀತಿಯ ಮಾರ್ಗಗಳಿವೆ. ನಾವು ಎಂದ್ಕೊಡಿ ವೇದಗಳ ಮೂಲಕವಾಗಿ ಪಡೆಯಬಹುದು. ಸೊ 2 ರೀತಿಗಳಿವೆ ನಾವು ಜ್ಞಾನ ಪಡೆಯುವ ಮಾರ್ಗ. ಅವೇನು? ಮೊದಲನೇ ಮಾರ್ಗ ಅನುಮಾನಾತ್ಮಕದಲ್ಲಿ ಏನ್ ಮಾಡ್ತೇವೆ ನಾವು, ತಾರ್ಕಿಕ ಊಹೆ ಅಂದ್ರೆ ಸಂಶೋಧನೆ ಮಾಡೋದು, ಅಂದ್ರೆ ಊಹಾಪೋಹ ಮಾಡೋದು. ಹೈಪೋಥಿಸಿಸ್ ಅಂತಾರೆ ಅರ್ಥ ಇಂಗ್ಲಿಷ್ ಎಕ್ಸ್ಪೆರಿಮೆಂಟ್ಸ್ ಅಲ್ಲಿ ಹೈಪೋಥಿಸಿಸ್ ಅಂತಾರೆ. ಯಾವುದೇ ಒಂದು ವಿಷಯವನ್ನು ಈ ರೀತಿ ಇರ್ಬೋದು ಅಂತ ಮಾಡ್ಬಿಟ್ಟು ಒಂದು ಹೈಪೋಥಿಸಿಸ್ ಮಾಡಿ, ತಾರ್ಕಿಕ ಊಹೆಯನ್ನು ಮಾಡಿ ಅದರ ಮೇಲೆ ಸಂಶೋಧನೆ ಮಾಡೋದು. ಸೊ ನಂತರ ಅದು ಸರಿಯಾದ ಇದು ಸರಿ ಇದೆ ಅಂದ್ಬಿಟ್ಟು, ಅದು ಸರಿ ಅಲ್ದಿದ್ರೆ ನಾವು ಮಾಡಿದ ತಾರ್ಕಿಕ ಊಹೆ ಏನಿದೆ ಅದು ತಪ್ಪು ಅಂತ ಒಂದು ನಿರ್ಣಯಕ್ಕೆ ಬರ್ತದೆ. ಸೊ ಈ ರೀತಿ ಇದರ ಮಿತಿಯ ಲಿಮಿಟೇಷನ್ ಏನು ಅಂದ್ರೆ, ಅಪೂರ್ಣ ಇಂದ್ರಿಯಗಳಿಂದ ಯಾವುದು ಸರಿಯಾದ ನಿರ್ಧಾರಕ್ಕೆ ಬರುವುದಕ್ಕೆ ಸಾಧ್ಯ ಇಲ್ಲ. ಮತ್ತು ಅನುಗಮನಾತ್ಮಕ, ಒಂದು ಅನುಮಾನಾತ್ಮಕ, ಒಂದು ಅನುಗಮನಾತ್ಮಕ. ಇದನ್ನು ಶ್ರದ್ಧೆಯಿಂದ ಸ್ವೀಕರಿಸುವುದು. ಅಂದ್ರೆ ನಾವು ಅಧಿಕೃತ ಮೂಲದಿಂದ ಏನಿದೆ ವೇದಗಳ ಮೂಲಕ ಅದನ್ನು ನಾವು ಸ್ವೀಕರಿಸ್ತೇವೆ. ಈ ಸಂಸ್ಕೃತದಲ್ಲಿ ಈ ಅನುಮಾನಾತ್ಮಕ ಪ್ರಯತ್ನವನ್ನು ಆರೋಹಣ ಪ್ರಕ್ರಿಯೆ ಅಂತ ಕರೀತಾರೆ. ಅಂದ್ರೆ ಇದನ್ನು ಈ ಅನುಮಾತ್ಮಕ ಪ್ರಕ್ರಿಯೆ ಏನಿದೆ ಇದನ್ನು ಆರೋಹಣ ಪ್ರಕ್ರಿಯೆ ಅಂತ ಇರ್ತಾರೆ. ಇದು ಎಂದಿಗೂ ಪೂರ್ಣಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ನಾವು ಮಾಡುವವರು, ಈ ಪ್ರಕ್ರಿಯೆಯನ್ನು ಮಾಡುವವರು ಅವರಿಗೂ ಕೂಡ ಅವರು ಲಿಮಿಟೇಷನ್ಸ್ ಇದಾವೆ. ಅವರ ಇಂದ್ರಿಯಗಳಿಗೂ ಲಿಮಿಟೇಷನ್ಸ್ ಇದೆ. ಮತ್ತು ಅವರು 4 ಕಷ್ಟಗಳಿಂದ 4 ಇದರಿಂದ ಇದ್ದಾರೆ. ಇಂದ್ರಿಯಗಳು ಪರಿಪೂರ್ಣ ಅಲ್ಲ, ಅವರು ಸುಳ್ಳು ಹೇಳುವ ಪ್ರಕೃತಿ ಇದೆ ಅವರದು. ಸೊ ಈ ರೀತಿಯಾಗಿ 4 ರೀತಿಯ ವಿಷಯಗಳಿಂದ ಅವರು ಸರಿಯಾದ ಇಂದ್ರಿಯಗಳಿಂದ ಅವರು ನಿರ್ಧಾರಕ್ಕೆ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ರಿಂದ ಈ ರೀತಿಯ ಆರೋಹಣ ಪ್ರಕ್ರಿಯೆ ಎಂದಿಗೂ ಪೂರ್ಣಗೊಳ್ಳಿಕ್ಕೆ ಸಾಧ್ಯ ಇಲ್ಲ. ನೆನ್ನೆ ಒಂದು ಹೇಳ್ತಾರೆ, ಆಮೇಲೆ ಇನ್ನೊಬ್ಬ ಸೈಂಟಿಸ್ಟ್ ಬರ್ತಾನೆ, ಅವನು ಅದು ಸರಿ ಇಲ್ಲ ಇದು ಅಂತ. ಸೊ ಈ ರೀತಿಯಾಗಿ ಈ ಆರೋಹಣ ಪ್ರಕ್ರಿಯೆ ಸರಿಯಾದದ್ದಲ್ಲ, ಎಂದಿಗೂ ಮುಗಿಯೋದೇ ಇಲ್ಲ. ಅದಕ್ಕೆ ತಾತ್ಪರ್ಯ ಏನು ಅಂದ್ರೆ, ನಾವು ಪರಿಪೂರ್ಣ ಜ್ಞಾನ ಪಡಿಬೇಕು ಅಂದ್ರೆ ಅಧಿಕೃತವಾದ ಶಬ್ದ ಮತ್ತು ಶ್ರದ್ಧೆ ಅವಶ್ಯಕ. ನಮಗೆ ಸಂಪೂರ್ಣ ಶ್ರದ್ಧೆ ಇರಬೇಕು. ಮಂತ್ರ ಅಧಿಕೃತವಾಗಿ ನಾವು ಶಬ್ದದ ಮೂಲಕವಾಗಿ ತಿಳ್ಕೊಬೇಕು, ಅಂದ್ರೆ ಶ್ರವಣ ಮಾಡಬೇಕು. ಇಲ್ಲಿ ಶ್ರದ್ಧೆಗೆ ನಾವು ರಾಧಾರಾಣಿಯಲ್ಲಿ ಇಂದಿನ ದಿವಸ ಬೇಡ್ಕೋಬಹುದು. ರಾಧಾರಾಣಿ ನಮ್ಗೆ ಕೃಷ್ಣನ ಭಕ್ತಿಯಲ್ಲಿ ಶ್ರದ್ಧೆ ಕೊಡು ಅಂದ್ರೆ ಅವಳು ಖಂಡಿತವಾಗಿ ಕೊಡ್ತಾಳೆ. ಅದರಿಂದ ಎಲ್ಲರೂ ರಾಧಾರಾಣಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಮತ್ತೆ ಮುಂದಿನದು ಪ್ರಯೋಗ ಮತ್ತು ಅಪೂರ್ಣ ಇಂದ್ರಿಯಗಳು ನಮ್ಮನ್ನು ತಾತ್ವಿಕ ಸತ್ವದಿಂದ ದೂರ ಇರುತ್ತದೆ, ನಾವು ಸತ್ಯದಿಂದ ದೂರ ಇರ್ತವೆ. ಆದರೆ ಕೃಷ್ಣ ಪ್ರಜ್ಞೆಯ ಚಳುವಳಿ ಈ ದೈವಿಕ ಜ್ಞಾನವನ್ನು ನೇರವಾಗಿ ಕೃಷ್ಣನಿಂದ ಸ್ವೀಕರಿಸುವ ಮಾರ್ಗವನ್ನು ನಮಗೆ ತಿಳಿಸಿಕೊಡುತ್ತೆ.
ಮತ್ತೆ ಕೊನೆಗೆ ಈಗ ಮನಸ್ಸಿನ ವೇಗ ಮತ್ತು ಆಧ್ಯಾತ್ಮಿಕ ಆಕಾಶದ ಬಗ್ಗೆ ಇಲ್ಲಿ ಬ್ರಹ್ಮ ಸಮಿತಿಯಲ್ಲಿ ಹೇಳ್ತಾರೆ, ಮನಸ್ಸಿನ ವೇಗದಲ್ಲಿ ಚಲಿಸುವ ವಿಮಾನವನ್ನು ಸವಾರಿ ಮಾಡಿದ್ರೆ ನಾವು ಈ ಮನಸ್ಸಿನ ಅತೀವ ವೇಗ, ನಮಗೆ ಎಷ್ಟು ವೇಗದಲ್ಲಿ ಮನಸ್ಸು ಹೋಗ್ಬೋದು ಅಂತ ಗೊತ್ತಿದೆ. ಅಂದ್ರೆ ನಾವು ಈಗ ಹೋಗ್ಬೇಕು ಅಂದ್ರೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಂದ್ರೆ ನಾವು ಮನಸ್ಸನ್ನು ಬ್ರಹ್ಮಲೋಕಕ್ಕೆ ತಗೊಂಡು ಹೋಗ್ಬೇಕು. ಒಂದ್ ಸೆಕೆಂಡ್ ಬೇಕಾಗಿಲ್ಲ. ಸೊ ಅಷ್ಟು ಫಾಸ್ಟ್ ಆಗಿ ಮನಸ್ಸು ಓಡುತ್ತೆ. ಸೊ ಇಂತಹ ಮನಸ್ಸಿನ ಶಕ್ತಿಯನ್ನು ಒಳಗೊಂಡಿರುವ ವಿಮಾನಗಳನ್ನು ನಾವು ಮಾಡಿದ್ರೆ, ಓಕೆನಾ, ಅಷ್ಟು ಮಾಡಿದ್ರು ಕೂಡ ಲಕ್ಷಾಂತರ ವರ್ಷಗಳ ಕಾಲ ಆ ವೇಗದಲ್ಲಿ ಪ್ರಯಾಣ ಮಾಡಿದ್ರು ನಾವು ಆಧ್ಯಾತ್ಮಿಕ ಆಕಾಶದ ಅಂತ್ಯವನ್ನು ಮುಟ್ಲಿಕ್ಕೆ ಸಾಧ್ಯವಿಲ್ಲ. ಅದು ಅಪರಿಮಿತವಾಗಿದೆ. ಸೊ ಇದು ಬ್ರಹ್ಮ ಸಮ್ಮತಿಯಲ್ಲಿ ಉಲ್ಲೇಖ ಇದೆ. ಇದು ನಂತರ ವೈದಿಕ ಆದೇಶ ಏನಂದ್ರೆ ಗುರುವನ್ನು ಶ್ರಮಿಸಬೇಕು. ನಾವು ಹೇಗೆ ನಾವು ಯಾವ ರೀತಿಯಲ್ಲಿ ನಾವು ಭಗವಂತನ ಬಗ್ಗೆ, ವೇದಗಳ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಗುರುವನ್ನು ಶ್ರಮಿಸಬೇಕು. ಗುರು ಯಾರು? ವೇದಗಳಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ನಿಜವಾದ ಆಧ್ಯಾತ್ಮಿಕ ಜ್ಞಾನ ಪಡಿಬೇಕು ಅಂದ್ರೆ ನಾವು ಅಧಿಕೃತ ಗುರುವನ್ನು ನಾವು ಸಮೀಪಿಸಲೇಬೇಕು. ಭಗವಂತ ಕೂಡ ಹೇಳಿದಾನೆ ಭಗವದ್ಗೀತೆಯಲ್ಲಿ, ತದ್ವಿಧಿ ಪ್ರಣಿಪಾತೇನ ಅಂತ. ಇದು ಆರೋಹಣ ಪ್ರಕ್ರಿಯೆ. ನಾವು ಹಿಂದಿನ ಸ್ಲೈಡ್ ಅಲ್ಲಿ ಅವರೋಹಣದ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇಲ್ಲಿ ವೈದಿಕ ಆದೇಶವನ್ನು ಗುರುವಿನ ಮೂಲಕ ಪಡೆಯುವುದನ್ನು ಆರೋಹಣ ಪ್ರಕ್ರಿಯೆ ಅಂತ ಹೇಳ್ತಾರೆ. ಇದನ್ನು ಅಪೂರ್ಣ ಇಂದ್ರಿಯಗಳಿಂದ ಪ್ರಯತ್ನಿಸುವ ಬದಲು ಅವತರಣ ಪ್ರಕ್ರಿಯೆ, ಅಧಿಕೃತ ಮೂಲದಿಂದ ಸ್ವೀಕರಿಸುವುದು ಎಂಬ ತತ್ವವನ್ನು ಪ್ರತಿಪಾದಿಸುತ್ತೆ. ನಾವೇನ್ ಮಾಡಬೇಕು? ಅಧಿಕೃತ ಮೂಲದಿಂದ ಸ್ವೀಕರಿಸಬೇಕು. ಸೊ ನಂತರ ಇಲ್ಲಿ ಶ್ರೀಲ ಪ್ರಭುಪಾದರು ನಿಜವಾದ ಆಧ್ಯಾತ್ಮಿಕ ಗುರುವಿನ ಲಕ್ಷಣಗಳ ಬಗ್ಗೆ ಮಾತಾಡ್ತಾರೆ. 2 ಮುಖ್ಯವಾಗಿ ಗುಣಗಳು ಆಧ್ಯಾತ್ಮಿಕ ಗುರುವಿನ ಲಕ್ಷಣಗಳು, ನಿಜವಾದ ಆಧ್ಯಾತ್ಮಿಕ ಗುಣ. ಶ್ರವಣದ ಶುದ್ಧತೆ. ಅವರು ಕೂಡ ಸರಿಯಾದ ಮೂಲದಿಂದ ಅಂದ್ರೆ ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುವಂತಹ ಮೂಲದಿಂದ, ವೇದ, ಶ್ರುತಿ, ಶಿಷ್ಯ ಪರಂಪರೆ, ಈ ರೀತಿಯಾಗಿ ಅವರು ಜ್ಞಾನವನ್ನು, ಶ್ರದ್ಧೆಯನ್ನು ಕೇಳಿರ್ಬೇಕು ಮತ್ತು ಮನನ ಮಾಡಿರ್ಬೇಕು. ಅವರು ಮಾತ್ರ, ಅದು ಮೊದಲನೇ ಅರ್ಹತೆ, ಗುರುವಿನ ಅರ್ಹತೆ. ನಂತರ ಎರಡನೇದು, ಏನು ನಾಲೆಡ್ಜ್ ಅನ್ನು ಶ್ರವಣ ಶುದ್ಧತೆಯ ಮೂಲಕ ಪಡ್ಕೊಂಡಿರ್ತಾರೆ ಅವರು ಅದನ್ನು ಬಳಸಿಕೊಂಡು ಬ್ರಹ್ಮನಲ್ಲಿ ಸ್ಥಿತಪ್ರಜ್ಞತೆಯನ್ನು ಹೊಂದಿರಬೇಕು. ಅವರು ಪ್ರಾಯೋಗಿಕವಾಗಿ ಬ್ರಹ್ಮನಲ್ಲಿ ನೆಲೆಗೊಂಡಿರಬೇಕು. ಅಂದರೆ ಕೇವಲ ತತ್ವಜ್ಞಾನವನ್ನು ಓದಿಲ್ಲ, ಅವರು ಅನುಭವಿಸಿದ್ದಾರೆ ಮತ್ತು ಅದನ್ನು ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಈ 2 ಗುಣಗಳು ಇಲ್ಲ ಅಂದ್ರೆ ಅವರು ನಿಜವಾದ ನಂಬಿಕೆಯುಳ್ಳ ಗುರು ಎಂದು ನಾವು ಪರಿಗಣಿಸ್ಲಿಕ್ಕೆ ಸಾಧ್ಯವಿಲ್ಲ. ಅಂತಹ ಗುರುಗಳನ್ನು ನಾವು ಒಪ್ಪಿಕೊಳ್ಳಬಾರದು. ಸೊ ನಾವು ಗುರುವನ್ನು ಮೊದಲು ಕೇಳಬೇಕು, ನಿಮ್ಮ ಪರಂಪರೆ ಏನು, ಅವರು ಹೇಗೆ ವೇದ ಹೇಳ್ಕೊಂಡಿದ್ದಾರೆ, ಅವರು ಯಾವ ಪರಂಪರೆಯಲ್ಲಿ ಬಂದಿದ್ದಾರೆ. ಸೊ ಅವರು ನಂತರ ಎರಡನೇದಾಗಿ ಅವರು ಆಡುವ ಮಾತುಗಳಿಂದಲೇ ನಮಗೆ ಗೊತ್ತಾಗುತ್ತೆ ಅವ್ರ ತತ್ವಜ್ಞಾನವನ್ನು ಬರೇ ಓದಿದಾರಾ, ಇಲ್ಲ ಅನುಭವಿಸಿದ್ದಾರಾ, ಭಗವಂತನ ಸಾಮೀಪ್ಯವನ್ನು ಅನುಭವಿಸಿದ್ದಾರಾ, ಇದೆಲ್ಲವೂ ಕೂಡ ಅವರು ಆಡುವ ಮಾತುಗಳಿಂದಲೇ ನಮಗೆ ಗೊತ್ತಾಗುತ್ತೆ. ಸೊ ಈ ರೀತಿಯಾಗಿ ನಾವು ಗುರುವನ್ನು ಮೊದಲು ಆರಿಸಿಕೊಳ್ಳಬೇಕು, ಸರಿಯಾದ ಗುರುವನ್ನು ಆರಿಸಿಕೊಳ್ಳಬೇಕು. ನಾವು ಇದು ಇಸ್ಕಾನ್ ಕೃಷ್ಣ ಪ್ರಜ್ಞೆ ಚಳುವಳಿಕೆ ಈ ವೈದಿಕ ತತ್ವಗಳ ಆಧಾರದ ಮೇಲೆ ನಿಂತಿದೆ. ಇದು ಯಾವುದು ಊಹಾಪೋಹದ ಮೇಲೆ ನಿಂತಿಲ್ಲ. ಸೊ ಶ್ರೀಲ ಪ್ರಭುಪಾದರು ಹೇಳಿದ್ರು, ನಾವು ವೈದಿಕ ತತ್ವಗಳನ್ನು ಫಾಲೋ ಮಾಡಬೇಕು, ಸರಿಯಾದ ಗುರುವಿನಿಂದ ಫಾಲೋ ಮಾಡಬೇಕು ಅಂದ್ಬಿಟ್ಟು. ಸೊ ಅದೇ ರೀತಿ ನಾವು ಕೃಷ್ಣ ಪ್ರಜ್ಞೆ, ಇದು ಇಸ್ಕಾನಲ್ಲಿ ಹೇಗೆ ಮಾಡ್ತಾ ಇದೀವಿ ಅನ್ನೋದರ ಬಗ್ಗೆ ಈ ಕೃಷ್ಣ ಪ್ರಜ್ಞೆ ಚಳುವಳಿ ಏನಿದೆ, ಇದು ವೈದಿಕ ತತ್ವಗಳ ಆಧಾರದ ಮೇಲೆ ನಿಂತಿದೆ. ಇದೇ ಮೊದಲ ಆಧಾರ ಸ್ತಂಭ. ಈ ಚಳುವಳಿ ಭಗವದ್ಗೀತೆಯ ಮತ್ತು ಬ್ರಹ್ಮ ಸಂಹಿತೆಯ ತತ್ವಗಳಿಂದ ಸಂಪೂರ್ಣವಾಗಿ ಅಧಿಕೃತವಾಗಿದೆ. ಸೊ ಈ ಭಗವದ್ಗೀತೆಯಲ್ಲಿ ಏನ್ ಹೇಳಿದ್ದಾರೆ, ಭಾಗವತದಲ್ಲಿ ಹೇಳಿದ್ದಾರೆ, ಬ್ರಹ್ಮ ಸಂಹಿತೆಯಲ್ಲಿ ಹೇಳಿದ್ದಾರೆ. ಈ ಎಲ್ಲಾ ತತ್ವಗಳ ಆಧಾರಿತದ ಮೇಲೆ ಇಸ್ಕಾನ್ ಒಂದು ಚಳುವಳಿ ಏನಿದೆ, ಕೃಷ್ಣ ಪ್ರಜ್ಞೆ ಚಳುವಳಿ ಮುಂದುವರಿಸಿಕೊಂಡು ಹೋಗ್ಲಾಗ್ತಾ ಇದೆ. ಸೊ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ, ವೈದಿಕ ಸಂಶೋಧನೆಯ ನಿಜವಾದ ಉದ್ದೇಶ ಕೃಷ್ಣನನ್ನು ಅರಿಯುವುದು. ಸೊ ಇಲ್ಲಿ ಕೃಷ್ಣನ ದಿವ್ಯ ಸ್ವರೂಪದ ಬಗ್ಗೆ ಸ್ವಲ್ಪ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಕೃಷ್ಣನಿಗೆ ಅಸಂಖ್ಯಾತ ರೂಪಗಳಿವೆ, ಅದು ನಾವು ಈಗಾಗಲೇ ಭಗವದ್ಗೀತೆಯಲ್ಲಿ ತಿಳ್ಕೊಂಡಿದ್ದೀವಿ. ಮತ್ತು ಭಗವಂತನದ್ದು ದೋಷರಹಿತ ರೂಪ, ನಮ್ದು ದೋಷಯುಕ್ತವಾದ ರೂಪ. ನಮ್ಗೆ 4 ರೀತಿಯ ದೋಷಗಳಿವೆ. ಸುಳ್ಳು ಹೇಳೋದು ಮತ್ತು ನಮ್ಮ ಇಂದ್ರಿಯಗಳು ಪೂರಿತವಾಗಿದ್ದಾವೆ. ಈ ರೀತಿಯಾಗಿ 4 ರೀತಿಯ ದೋಷರಹಿತ ರೂಪಗಳು. ಆದ್ರೆ ಕೃಷ್ಣನ ರೂಪ ಮಾನವನಂತಲ್ಲ, ಅದು ಅನಂತ, ಆದಿ ಅಂತ್ಯವಿಲ್ಲದ ಅನಂತ ರೂಪ. ಸರ್ವಶಕ್ತಿ, ಸರ್ವವ್ಯಾಪಿ ಶಕ್ತಿ. ಕೃಷ್ಣನ ಗೋಲೋಕದಲ್ಲೇ ಇದ್ರೂ ಕೂಡ ಎಲ್ಲೆಡೆ ಕೂಡ ಅವನು ಇರ್ತಾನೆ. ಹೇಗೆ ಸೂರ್ಯಲೋಕದಲ್ಲೇ ಇದ್ರೂ ಕೂಡ ಅವನ ಬೆಳಕು ಸಂಪೂರ್ಣ ಬ್ರಹ್ಮಾಂಡದಲ್ಲಿ ಹರಡಿರುತ್ತೆ. ಅದೇ ರೀತಿ ಕೃಷ್ಣ ಸರ್ವವ್ಯಾಪಿ. ಮತ್ತೆ ಕೃಷ್ಣನದು ಯಾವಾಗ್ಲೂ ಯೌವನದ ರೂಪದಲ್ಲೇ ಕಾಣುತ್ತದೆ. ಉದಾಹರಣೆಗೆ ಈ ಕುರುಕ್ಷೇತ್ರ ಯುದ್ಧ ಆಗುವಾಗ
ಕೃಷ್ಣನಿಗೆ 85-100 ವರ್ಷ ಆಗಿತ್ತು ಅಂತ ಹೇಳ್ತಾರೆ. ಆದ್ರೆ ಹಾಗೆ ಕಾಣೋದೇ ಇಲ್ಲ. ನಾವು ಈ ಕೃಷ್ಣನ ಯಾವುದೇ ಫೋಟೋ ನೋಡಿದ್ರು, ಎಲ್ಲೇ ನೋಡಿದ್ರು ಕೃಷ್ಣನ ರೂಪ ನವ ಯೌವನಂ ಆ ರೀತಿಯಲ್ಲೇ ಇರ್ತದೆ. ಅದೇ ರೀತಿ ಬ್ರಹ್ಮ ಸಮಿತಿಯಲ್ಲೂ ಕೂಡ ಬ್ರಹ್ಮದೇವರು ಹೇಳ್ತಾರೆ ನವ ಯೌವನಂ ಛ ಅಂತ ಹೇಳ್ತಾರೆ. ಅಂದ್ರೆ ಯಾವಾಗ್ಲೂ ನವಯೌವನ ರೂಪದಲ್ಲಿ ಸ್ವೀಟ್ 16 ತರನೇ ಕಾಣಿಸ್ತಾ ಇರ್ತಾನೆ ಭಗವಂತ. ಸೊ ಅವನಿಗೆ ವಯಸ್ಸಾಗುವುದಿಲ್ಲ, ಅದು ಅವನ ಪರಮ ಶಕ್ತಿ. ಯಾಕಂದ್ರೆ ಒಂದು ಆಧ್ಯಾತ್ಮಿಕ ಸಚ್ಚಿದಾನಂದ ರೂಪ. ನಮ್ ತರ ನಮ್ ತರದ ದೇಹ ಅಲ್ಲ, ಐಹಿಕವಾದ ದೇಹ. ವೈದಿಕ ಅಧ್ಯಯನ ಮತ್ತು ಭಕ್ತಿಯ ಮಾರ್ಗ, ಇದರ ಬಗ್ಗೆ ವೈದಿಕ ಗ್ರಂಥಗಳ ಮೂಲಕ ನಾವು ಕೃಷ್ಣನ ಅರಿಲಿಕ್ಕೆ ಸಾಧ್ಯ. ಅದು ಕಷ್ಟಕರ. ಇಲ್ಲಿ ಇಷ್ಟೊತ್ತು ವೈದಿಕ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು, ವೈದಿಕ ಗ್ರಂಥಗಳ ಮೂಲಕವಾಗಿ ನಾವು ತಿಳ್ಕೋಬೇಕು ಕೃಷ್ಣನ ಬಗ್ಗೆ ಅಂತ ತಿಳ್ಕೊಂಡ್ವಿ. ಆದ್ರೆ ಇಲ್ಲಿ ಶ್ರೀಲ ಪ್ರಭುಪಾದರು ಮತ್ತೆ ಹೇಳ್ತಾ ಇದ್ರೆ, ಈ ವೈದಿಕ ಗ್ರಂಥಗಳನ್ನು ನಾವೇ ಓದಿ ಕೃಷ್ಣನ ಅರಿತುಕೊಳ್ಳಿಕ್ಕೆ ತುಂಬಾ ಕಷ್ಟ. ಸಾಧ್ಯ, ಆದ್ರೆ ಕಷ್ಟ. ಸೊ ಆದ್ರೆ ನಾವು ಭಕ್ತನ ಕೃಪೆಯಿಂದ ಸುಲಭವಾಗಿ ನಾವು ಕೃಷ್ಣನ ಅರಿಬಹುದು. ಸೊ ಭಕ್ತನ ಹೇಳ್ತಾನೆ, ಭಕ್ತ ಭಗವಂತನಂತ ಹೃದಯದಲ್ಲಿ ಯಾವಾಗಲೂ ಕ್ಯಾರಿ ಮಾಡ್ತಾ ಇರ್ತಾನೆ. ಸೊ ಭಕ್ತನ ಒಂದು ಅಂದ್ರೆ ಗುರುಗಳ ಒಂದು ನಮ್ಗೆ ಅನುಗ್ರಹವಾದ್ರೆ ಅವನಿಗೆ ಕೃಷ್ಣನನ್ನು ನಮಗೆ ಕೊಡುವ ಅಧಿಕಾರ ಕೃಷ್ಣ ಗುರುಗಳಿಗೆ ಕೊಟ್ಟಿರ್ತಾರೆ. ಯಾರು ಶುದ್ಧ ಭಕ್ತರಿರ್ತಾರೆ ಅಂತವರಿಗೆ ಕೃಷ್ಣನನ್ನು ಬೇರೆಯವರಿಗೆ ಕೊಡುವ ಅಧಿಕಾರವನ್ನು ಕೊಟ್ಟಿರ್ತಾರೆ. ಉದಾಹರಣೆಗೆ ನಾರದ ಮಹರ್ಷಿಗಳು, ಶ್ರೀಲ ಪ್ರಭುಪಾದರು, ಇವರೆಲ್ಲ ಕೃಷ್ಣನನ್ನು ಇನ್ನೊಬ್ಬರಿಗೆ ಕೊಡ್ಲಿಕ್ಕೆ ಅವರಿಗೆ ಅಧಿಕಾರ ಇದೆ. ಸೊ ಇದು ಭಕ್ತಿಯ ಶಕ್ತಿ. ಅಂತಹ ಭಕ್ತರು ನಮ್ಮನ್ನು ನೇರವಾಗಿ ದೇವರ ಬಳಿಗೆ, ಪಾದ ಕಮಲಗಳ ಬಳಿಗೆ ತಲುಪಿಸುವ ಶಕ್ತಿ ಅವರಿಗೆ. ಸೊ ಅದರಿಂದ ಇದರ ತಾತ್ಪರ್ಯ ಏನು ಅಂದ್ರೆ, ಕೃಷ್ಣ ಪರಮ ಪುರುಷ, ಅವನು ದೋಷರಹಿತ, ಅನಂತ ಮತ್ತು ಸರ್ವವ್ಯಾಪಿ. ವೈದಿಕ ಜ್ಞಾನದ ಮೂಲಕವಾಗಿ ಅವನನ್ನು ಅರಿಲಿಕ್ಕೆ ಸಾಧ್ಯ. ಆದ್ರೆ ಭಕ್ತಿ ಅವನನ್ನು ಅರಿಯಲಿಕ್ಕೆ ಇನ್ನೂ ಸುಲಭ ಸಾಧ್ಯ, ಅದಕ್ಕಿಂತಲೂ ಸುಲಭ. ಮತ್ತು ನಾವು ಭಕ್ತಿಯನ್ನು ಗುರುಗಳ ಮೂಲಕವಾಗಿ ಮಾಡಬೇಕು. ಸೊ ನಾವು ಏನ್ ಮಾಡ್ಬೇಕು, ಕೃಷ್ಣ ಪ್ರಜ್ಞೆಯಲ್ಲಿ ತತ್ವಗಳನ್ನು ಯಥಾಸ್ಥಿತಿಯಾಗಿ ಸ್ವೀಕರಿಸಬೇಕು. ಅಧಿಕೃತವಾಗಿ ನಾವು ಶಬ್ದ ಮತ್ತು ಭಕ್ತಿ ಶ್ರದ್ಧೆಯ ಮೂಲಕ ನಾವು ಜ್ಞಾನವನ್ನು ಪಡ್ಕೋಬೇಕು. ಸೊ ಪ್ರಾರಂಭದಲ್ಲಿ ಒಂದೇ ಒಂದು ವೇದ ಇದ್ದಿದ್ದು, ಅದನ್ನು ಓದುವ ಅಗತ್ಯವಿರಲಿಲ್ಲ, ಯಾರು ಓದ್ತಿರ್ಲಿಲ್ಲ. ಅಂದ್ರೆ ಅದು ಬರಹದಲ್ಲಿ ಇರಲಿಲ್ಲ. ಎಲ್ಲರೂ ಜನರು ಅಂದ್ರೆ ಎಲ್ಲಾ ಅಂದಿನ ಕಾಲದಲ್ಲಿ, ಹಿಂದಿನ ಯುಗಗಳಲ್ಲಿ ಜನರು ತೀಕ್ಷ್ಣವಾದ ಬುದ್ಧಿಶಕ್ತಿ ಮತ್ತು ಶ್ರವಣ ಶಕ್ತಿ ಹೊಂದಿರ್ತಿದ್ರು. ಗುರುವಿನ ಮಾತು ಕೇಳಿದ ತಕ್ಷಣವೇ ಅರ್ಥ ಮಾಡ್ಕೊಳ್ತಾ ಇದ್ರು. ಉದಾಹರಣೆಗೆ ನಾವು ಇದನ್ನ ನೋಡ್ಬೋದು, ಭಾಗವತಂ ಕ್ಯಾಂಟೋ 1 ನಲ್ಲಿ ಅವರು ಶುಕಮುನಿಗಳು ಭಾಗವತವನ್ನು ಹೇಳ್ಕೊಂತ ಹೋಗ್ತಾರೆ. 7 ದಿವಸ ಹೇಳ್ತಾರೆ, 7 ದಿವಸ 7 ರಾತ್ರಿ ಭಾಗವತದ ಮಾತಾಡ್ತಾನೆ ಇರ್ತಾರೆ. ಯಾರು ಯಾವ್ದು ನೋಟ್ಸ್ ತಗೊಂಡಿಲ್ಲ, ಎಲ್ಲರೂ ಕೂಡ ಹೇಳಿದ್ದನ್ನು ಶ್ಲೋಕಗಳಲ್ಲಿ ಹೇಳ್ತಾ ಇದ್ರು, ಕೇಳ್ಕೊತಾ ಇದ್ರು ಅಷ್ಟೇ. ಸೊ ನಂತರ ಈ ರೀತಿಯಾಗಿ ನಾವು ಓದ್ತಾ ಇರ್ಲಿಲ್ಲ ಅವಾಗೆಲ್ಲ ಕೇವಲ ಶ್ರವಣ ಶಕ್ತಿಯಿಂದ ತಿಳ್ಕೊತಿದ್ವಿ. ಶ್ರವಣ ಮತ್ತು ತೀಕ್ಷ್ಣವಾದ ಬುದ್ಧಿಶಕ್ತಿ, ತೀಕ್ಷ್ಣವಾದ ಶ್ರವಣ ಶಕ್ತಿ ಇರ್ತಿತ್ತು. ಸೊ ಈ ರೀತಿಯಾಗಿ ಗುರುವಿನ ಮಾತನ್ನು ಕೇಳಿದ ತಕ್ಷಣ ಅವ್ರು ಅರ್ಥ ಮಾಡ್ಕೊಳ್ತಾ ಇದ್ರು. ಆದ್ರೆ ವೇದದ ಜ್ಞಾನವು ತಾತ್ಕಾಲಿಕ ನೆನಪಿನ ಮೂಲಕವಾಗಿ ಸಂಪೂರ್ಣವಾಗಿ ಗ್ರಹಿಸಲಾಗ್ತದೆ. ಆದ್ರೆ ವ್ಯಾಸದೇವರು ತಿಳ್ಕೊಂಡ್ರು, ಕಲಿಯುಗದಲ್ಲಿ ಜನರ ಬುದ್ಧಿ ಶಕ್ತಿ ಕುಂದಿರುತ್ತೆ. ಸೊ ಅವ್ರು ಏನ್ ಮಾಡಿದ್ರು, ಎಲ್ರಿಗೂ ಈ ವೇದಗಳನ್ನು ಅರ್ಥ ಮಾಡಿಸುವುದು ಹೇಗೆ ಅನ್ನೋದಕ್ಕೆ, ಸೊ ಈ ಜನಗಳದ್ದು ನೆನಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ ಜನಗಳಿಗೆ. ಈ ಹಿಂದಿನ ಸ್ಲೈಡ್ ಅಲ್ಲಿ ಏನ್ ಮಾಡಿದ್ವಿ, ನಮ್ಮಲ್ಲಿ ಎಷ್ಟು ಜನಕ್ಕೆ ನೆನಪಿದ್ಯೋ ನನಗಂತೂ ಗೊತ್ತಿಲ್ಲ. ಸೊ ಹಿಂದಿನ ಜಸ್ಟ್ ಇವಾಗ ಸ್ಲೈಡ್ ನೆಕ್ಸ್ಟ್ ಹಿಂದಿನ ಸ್ಲೈಡ್ ಅಲ್ಲಿ ಏನಿದ್ವಿ ನಮ್ಗೆ ನೆನಪಿಲ್ಲ ಇವಾಗ. ಸೊ ಹಿಂದಿನ ಬೆಳಗ್ಗೆ ಕ್ಲಾಸ್ ಅಲ್ಲಿ ಇನ್ನೊಂದು ಕ್ಲಾಸ್ ಅಟೆಂಡ್ ಮಾಡಿದ್ವಿ ರಾಧಾಷ್ಟಮಿ ಬಗ್ಗೆ, ಅದ್ರ ಬಗ್ಗೆ ಏನ್ ಕೇಳಿದ್ವಿ ನಮ್ಗೆ ಸಂಪೂರ್ಣವಾಗಿ ನೆನಪಿಲ್ಲ. ಸೊ ನಮ್ಮ ಬುದ್ಧಿಶಕ್ತಿ ಆ ತರ ಇದೆ. ಸೊ ವ್ಯಾಸದೇವರು ಇದನ್ನು ತಿಳ್ಕೊಂಡ್ರು. ಅವ್ರು ಏನ್ ಮಾಡಿದ್ರು, ಸುಲಭವಾಗ್ಲಿ ಅಂದ್ಬಿಟ್ಟು ಈ ವೇದಗಳನ್ನು 4 ವಿಭಾಗಗಳಿಗೆ ವಿಂಗಡಿಸಿ ಅದನ್ನು ಬರಹದಲ್ಲಿ ಇಟ್ರು. ಅಂದ್ರೆ ತಾಳೆಗರಿಗಳ ಮೂಲಕ ಅವರು ಬರಹದಲ್ಲಿ ಇಟ್ರು. ಸೊ ಈ ರೀತಿಯಾಗಿ 4 ವೇದಗಳನ್ನು ಮಾಡ್ತಾರೆ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದ ಅಂದ್ಬಿಟ್ಟು. ಸೊ ಈ ವೇದಗಳ ಉಸ್ತುವಾರಿಯನ್ನು ಕೂಡ ವಿಭಿನ್ನವಾದ ಶಿಷ್ಯರಿಗೆ ಕೊಡ್ತಾರೆ. ಒಂದೊಂದು ಶಿಷ್ಯರಿಗೆ ಒಂದೊಂದು ವೇದದ ಒಂದು ಉಸ್ತುವಾರಿಯನ್ನು ಕೊಡ್ತಾರೆ. ಸೊ ಮೂಲ ವೇದ ಮತ್ತು ಶ್ರವಣ ಸಂಪ್ರದಾಯ. ವ್ಯಾಸದೇವನು, ನಾವೆಲ್ಲ ಅಲ್ಪ ಬುದ್ಧಿಯವರು ಅಂತ ಮಂದಾತು ಸುಮಂದ ವ್ಯಾಸದೇವರು ಹೇಳ್ತಾರೆ. ಕಲಿಯುಗದಲ್ಲಿ ಮನುಷ್ಯರು ಮಂದ, ಸುಮಂದ ಅಂದ್ರೆ ಅತೀ ದಡ್ಡರು ಅಂತ ಹೇಳ್ತಾರೆ. ವ್ಯಾಸದೇವನು ಅಲ್ಪ ಬುದ್ಧಿ ಹೊಂದಿರುವ ವರ್ಗಗಳಿಗೆ ಸ್ತ್ರೀ ಶೂದ್ರ ದ್ವಿಜಬಂಧುಗಳು ಇವಕ್ಕೆಲ್ಲ, ಇಲ್ಲಿ ಸ್ತ್ರೀಯರನ್ನು ಕೆಲವು ಸಾರಿ ಅಲ್ಪ ಬುದ್ಧಿ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಇಲ್ಲಿ ಹಿಂದಿನ ಕಾಲದಲ್ಲಿ ಸ್ತ್ರೀಯರು ಗುರುಕುಲಗಳಿಗೆ ಹೋಗ್ತಿರ್ಲಿಲ್ಲ, ಗುರುಕುಲಕ್ಕೆ ಕಲಿಸ್ಲಿಕ್ಕೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಆ ಗುರುಕುಲಗಳಲ್ಲಿ ಸ್ತ್ರೀಯರಿಗೆ ಬೇಕಾಗುವಂತ ಅನುಕೂಲಗಳು, ಅವರ ರಿಕ್ವೈರ್ಮೆಂಟ್ ಬೇರೆ ಇರುತ್ತೆ. ಅದನ್ನೆಲ್ಲ ಮಾಡ್ಲಿಕ್ಕೆ ಆ ಅಡವಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಫಾರೆಸ್ಟ್ ಅಲ್ಲಿ ಇರ್ತಾ ಇತ್ತು, ಅಲ್ಲೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇರುತ್ತಿರ್ಲಿಲ್ಲ. ಸೊ ಆದ್ರಿಂದ
ಕಳಿಸ್ತಿರ್ಲಿಲ್ಲ. ಅದಕ್ಕೆ ಅವರ ಯಾವ ಮೂಲಕವಾಗಿ ಅವರು ಶ್ರಮ ಇದು ಮಾಡಬೇಕು, ಅವರು ತಂದೆಯಿಂದ ಪಡ್ಕೋಬೇಕು ಜ್ಞಾನವನ್ನು. ತಂದೆ ಇಲ್ಲದಾಗ ಅಂದ್ರೆ ತಂದೆ ಆದ್ಮೇಲೆ ಗಂಡನಿಂದ ಜ್ಞಾನವನ್ನು ಪಡ್ಕೋಬೇಕು. ಅಂದ್ರೆ ಈ ತಂದೆ ಗಂಡ ಮಕ್ಕಳು ಯಾರಿದ್ದಾರೆ ಇವರೆಲ್ಲ ಗುರುಕುಲದಲ್ಲಿ ಹೋಗಿ ಬಂದಿರ್ತಾರಲ್ಲ, ಅವರ ಕೆಲಸ ಇದು. ಮಹಿಳಾ ವರ್ಗವನ್ನು ಅವರನ್ನು ಏನ್ ಕಲ್ತ್ಕೊಂಡ್ ಬಂದಿರ್ತಾರೆ ಅದನ್ನ ಪಾಸ್ ಆನ್ ಮಾಡೋದು ಅವರ ಕೆಲಸ. ಸೊ ಹಾಗಾಗಿ ಅವರಿಗೆ ಅಷ್ಟು ಶ್ರಮ ವಹಿಸುವ ಅವಶ್ಯಕತೆ ಇರಲಿಲ್ಲ. ಸೊ ಆದ್ರಿಂದ ಅವರಿಗೆ ಅಷ್ಟು ಇದಿರ್ಲಿಲ್ಲ, ಅವರನ್ನು ಗುರುಕುಲಕ್ಕೆ ಕಳಿಸೋದು ಅದೆಲ್ಲ ಆ ಪದ್ಧತಿ ಇರಲಿಲ್ಲ. ಆದ್ರಿಂದ ಹಾಗಾಗಿತ್ತು. ಸೊ ಈಗಿನ ಕಾಲಕ್ಕೆ ಅದು ಅಪ್ಲಿಕಬಲ್ ಅಲ್ಲ. ಈಗಿನ ಕಾಲದಲ್ಲಿ ಅವರು ಕೂಡ ಇನ್ನು ಮಾಡರ್ನ್ ಎಜುಕೇಶನ್ ಏನಿದೆ ಅದು ಪಡ್ಕೊಂಡಿರ್ತಾರೆ. ಆದ್ರೆ ಇದು ಆಧ್ಯಾತ್ಮಿಕ ಜ್ಞಾನ ಈಗಲೂ ಕೂಡ ಈಗ ಯಾರಿಗೂ ಇಲ್ಲ ಬಿಡಿ. ಅದು ಬರೀ ಈ 4 ಜನ, ಈ 3 ಜನಕ್ಕಲ್ಲ, ಬೇರೆ ಯಾರಿಗೂ ಇಲ್ಲ. ದ್ವಿಜರಿಗೂ ಇಲ್ಲ, ಶೂದ್ರರಿಗೂ ಇಲ್ಲ, ಯಾರಿಗೂ ಇಲ್ಲ, ಕ್ಷತ್ರಿಯರಿಗೂ ಇಲ್ಲ, ಯಾರಿಗೂ ಇಲ್ಲ. ಈ ತರ ಎಜುಕೇಶನ್ ಸಿಸ್ಟಮ್ ಆ ತರ ಮಾಡಿಟ್ಕೊಂಡಿದೀವಿ ನಾವು ಈಗ ಕಾಲದಲ್ಲಿ. ಸೊ ಇವರಿಗೋಸ್ಕರ ನಮಗೆ ನಾವು ಏನ್ ಮಾಡ್ಬೇಕು, ಇವರಿಗೋಸ್ಕರ ಮಹಾಭಾರತ ಮತ್ತು 18 ಪುರಾಣಗಳನ್ನು ರಚಿಸಿದ್ರು. ಸೊ ನಾವೇನ್ ಮಾಡ್ಬೇಕು, ಈಗ ನಾವೆಲ್ಲ ಏನ್ ಮಾಡಿದ್ವಿ, ಸುಮಾರು ಎಲ್ಲರೂ ಕೂಡ ಮೊದಲು ಮಹಾಭಾರತವನ್ನು ಓದ್ಕೊಂಡಿದೀವಿ, ಅಥವಾ ಯಾವ್ದೋ ಟಿವಿ ಸೀರಿಯಲ್ ಯಾವ್ದು ಮೂಲಕವಾಗಿ ನಾವು ಮಹಾಭಾರತದ ಬಗ್ಗೆ ತಿಳ್ಕೊಂಡಿದೀವಿ. ಸೊ ಇಂಥವರಿಗಾಗಿ ಮಹಾಭಾರತಗಳು ಕಥೆಗಳ ರೂಪದಲ್ಲಿ ವೇದವ್ಯಾಸರು ಬರೀತಾರೆ. ಸೊ ನಮ್ಗೆ ಅನುಕೂಲವಾಗ್ಲಿ ಅಂತ. ಸೊ ನಂತರ ಈ ಮಹಾಭಾರತದ ನೆಕ್ಸ್ಟ್ ಸ್ಟೆಪ್ ಏನು, ಭಗವದ್ಗೀತೆಯ ನೆಕ್ಸ್ಟ್ ಸ್ಟೆಪ್ ಏನು, ಇದು ನಾವು ಭಗವದ್ಗೀತೆಯ ನಂತರ ಭಾಗವತವನ್ನು ಓದ್ತೀವಿ. ಈ ರೀತಿಯಾಗಿ ಸ್ಟೆಪ್ ಬೈ ಸ್ಟೆಪ್. ಸೊ ಇವು ವೈದಿಕ ಸಾಹಿತ್ಯದ ಭಾಗ. ಇವುಗಳೆಲ್ಲವೂ ವೈದಿಕ ಸಾಹಿತ್ಯ. ಮಹಾಭಾರತ ಕೂಡ ವೈದಿಕ ಸಾಹಿತ್ಯವೇ. ನಂತರ ಪುರಾಣಗಳು, ಉಪನಿಷತ್ತುಗಳು, ವೇದಾಂತ ಸೂತ್ರ. ಸೊ ಈ ರೀತಿಯಾಗಿ ಬರೆದಿದ್ದಾರೆ ಈ ವೇದವ್ಯಾಸರು ವೈದಿಕ ಜ್ಞಾನವನ್ನು ಎಲ್ಲ ವರ್ಗದ ಜನಗಳಿಗೆ ತಿಳಿಸುವ ಮಹಾನ್ ಕಾರ್ಯವನ್ನು ಮಾಡಿದರು. ವೇದವ್ಯಾಸರು ಕೃಷ್ಣನ ರೂಪನೇ ಅಲ್ವಾ, ಕೃಷ್ಣನ ಶಕ್ತಿಯಾವತಾರ. ಸೊ ವೇದಾಂತ ಸೂತ್ರವು ವೇದಗಳ ಅಂತಿಮ ತಾತ್ಪರ್ಯ ಮತ್ತು ಜ್ಞಾನಾಂಶ. ಸೊ ಭಾಗವತಂ ಏನಿದೆ ಅದು ವೇದಾಂತ ಸೂತ್ರ. ಸೊ ಈ ಪರಂಪರೆ ಅಧಿಕೃತ ಶ್ರವಣ, ಭಕ್ತಿ, ಶ್ರದ್ಧೆ ಮತ್ತು ಗುರುವಿನ ಮಾರ್ಗದರ್ಶನ ಮೂಲಕವಾಗಿ ಈ ಶ್ರವಣ ಮುಂದುವರಿಯುತ್ಕೊಂಡು ಹೋಗುತ್ತೆ. ಸೊ ನಂತರ ಮುಂದುವರಿಸಿಕೊಂಡು ವೇದವ್ಯಾಸ ಮತ್ತು ವೇದಾಂತ ಸೂತ್ರಗಳ ಬಗ್ಗೆ ಮಾತಾಡೋದಾದ್ರೆ, ವ್ಯಾಸದೇವರು ತಮ್ಮ ಆಧ್ಯಾತ್ಮಿಕ ಗುರು ನಾರದರ ಮಹಾರಾಜರ ಸೂಚನೆಯ ಮೇರೆಗೆ ವೇದಾಂತ ಸೂತ್ರ ರಚಿಸ್ತಾರೆ. ಇಲ್ಲಿ ವ್ಯಾಸದೇವರು ಈ ವೇದಗಳು ಇವುಗಳನ್ನೆಲ್ಲ ಬರೀತಾರೆ. ಆ ವೇದಗಳನ್ನೆಲ್ಲ ಬರೆದ್ರು ಅವರಿಗೆ ಸಂತೋಷವನ್ನೇ ಅನ್ಸಲ್ಲ, ಮನಸ್ಸಿಗೊಂದು ಏನೋ ಒಂದು ಸಂತೋಷ ಅನ್ಸೋದೇ ಇಲ್ಲ ಅವರಿಗೆ. ಅನಂತರ ಅವರು ನಾರದ ಮಹರ್ಷಿಗಳು ಬರ್ತಾರೆ. ನಾವು ಮೊದಲನೇ ಕ್ಯಾಂಟೋದಲ್ಲಿ ನೋಡಿದೀವಿ, 9ನೇ ಅಧ್ಯಾಯದಲ್ಲಿ ನಾರದ ಮಹರ್ಷಿಗಳು ವ್ಯಾಸದೇವರ ಗುರುಗಳ ಸ್ಥಾನದಲ್ಲಿ ಇರ್ತಾರೆ. ಅವರು ವ್ಯಾಸದೇವರಿಗೆ ಹೇಳ್ತಾರೆ, ನೀನು ಕೃಷ್ಣನ ಬಗ್ಗೆ ಏನೂ ಬರೆದಿಲ್ಲ ಈ ವೇದಗಳ ಬಗ್ಗೆ. ಸೊ ನೀನು ಈ ಐಹಿಕ ಜಗತ್ತಿನಲ್ಲಿ ಹೇಗೆ ಬದುಕಬೇಕು, ಹೇಗೆ ಉನ್ನತ ಸ್ಥಾನಗಳಿಗೆ ಹೋಗ್ಬೇಕು, ಇವುಗಳನ್ನೆಲ್ಲ ಕರ್ಮಕಾಂಡಿಗಳ ಬಗ್ಗೆ ಬರೆದಿದೀಯಾ. ಆದ್ರೆ ಜನಗಳು ಏನ್ ಮಾಡ್ತಾರೆ, ಮುಂದೆ ಆ ಕರ್ಮಕಾಂಡಿಗಳನ್ನ ಮಾಡ್ಕೊಂಡು ಅಲ್ಲೇ ಇದ್ ಬಿಡ್ತಾರೆ. ಮುಂದಕ್ಕೆ ಹೋಗೋಕೆ ಅವ್ರ ಪ್ರಯತ್ನನೇ ಪಡೋದಿಲ್ಲ. ಸೊ ಆ ಮುಂದಕ್ಕೆ ಹೋಗೋದಿಕ್ಕೆ ಏನು, ಈ ಐಹಿಕ ಜಗತ್ತಿನಿಂದ ತಪ್ಪಿಸಿಕೊಂಡು ಹೋಗ್ಲಿಕ್ಕೆ, ಆಧ್ಯಾತ್ಮಿಕ ಜಗತ್ತಿಗೆ ಹೋಗ್ಲಿಕ್ಕೆ ಏನ್ ಮಾಡಬೇಕು ಅದರ ಬಗ್ಗೆ ನೀನೇನು ಬರೆದಿಲ್ಲ, ನೀನು ಅದರ ಬಗ್ಗೆ ಬರೀ ಅಂತ ಹೇಳ್ತಾರೆ. ಸೊ ಅವರು ಅವಾಗ ಏನ್ ಮಾಡ್ತಾರೆ, ಅವರು ವೇದಾಂತ ಸೂತ್ರವನ್ನು ವಿವರಿಸಿಕೊಂಡು ಭಾಗವತವನ್ನು ಬರೀತಾರೆ. ಅಮಲ ಪುರಾಣ, ಭಾಗವತ ಅಂದ್ರೆ ಅಮಲ ಪುರಾಣ. ಸೊ ಈ ರೀತಿಯಾಗಿ ಅಂದ್ರೆ ಅಂತಿಮ ಜ್ಞಾನವನ್ನು ಸ್ಪಷ್ಟವಾಗಿ ಮತ್ತು ಭಕ್ತಿಯ ದೃಷ್ಟಿಕೋನದಿಂದ ವಿವರಿಸುವಂದ್ಬಿಟ್ಟು ನಾರದರು ಸೂಚನೆ ಕೊಡ್ತಾರೆ. ಅದೇ ರೀತಿಯಾಗಿ ವೇದವ್ಯಾಸ ಮಹರ್ಷಿಗಳು ಶ್ರೀಮದ್ ಭಾಗವತವನ್ನು ಬರೀತಾರೆ. ಸೊ ವೇದಾಂತ ಅಂದ್ರೆ ಅಂತಿಮ ಜ್ಞಾನ, ಮತ್ತು ಆ ಜ್ಞಾನ ಅಂದ್ರೇನು, ಕೃಷ್ಣ ಭಗವದ್ಗೀತೆ ಕೃಷ್ಣ ಏನ್ ಹೇಳ್ತಾನೆ, ವೇದೇಶ್ಚ ಸರ್ವೇ ಅಹಮೇವ ವೇದ್ಯ. ಎಲ್ಲ ವೇದಗಳ ಉದ್ದೇಶ ಏನು, ನನ್ನನ್ನು ಅರ್ಥಕೊಳ್ಳುವುದು. ವೇದಾಂತಕೃತ್ ವೇದ ವಿದ್ಯಾ ಚಾಹಂ. ವೇದಾಂತ ಬರ್ದಿರೋದು ಯಾರು, ಅದನ್ನು ನಾನೇ. ವೇದಾಂತ ಸೂತ್ರ ಯಾರು ಬರೆದಿದ್ದಾರೆ, ಅದನ್ನು ನಾನೇ ಬರೆದಿರೋದು. ಮತ್ತು ನಾನೇ ನನ್ನ ವೇದಗಳಿಂದ ತಿಳ್ಕೊಳ್ಬೇಕಾಗಿರೋದು ನನ್ನನ್ನೇ. ಈ ರೀತಿಯಾಗಿ ಕೃಷ್ಣನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ. ಸೊ ವೈಷ್ಣವ ವೇದಾಂತ ವ್ಯಾಖ್ಯಾನಗಳು, ಜನರು ಶಂಕರಾಚಾರ್ಯರ ಭಾಷ್ಯವನ್ನೇ ಏಕೈಕ ವೇದಾಂತ ವ್ಯಾಖ್ಯಾನ ಅಂತ ತಿಳ್ಕೊಂಡಿದ್ದಾರೆ. ಯಾಕಂದ್ರೆ ಅದು ಮೊದಲು ಪಬ್ಲಿಷ್ ಆಯ್ತು ಅಷ್ಟೇ. ಬೇರೆಯವ್ರು ಬರೆದಿದ್ರು, ಅದು ಜನಗಳ ಇದಕ್ಕೆ ಬಂದಿರ್ಲಿಲ್ಲ ಅಷ್ಟೇ, ಜನಗಳಿಗೆ ಸಿಕ್ಕಿರ್ಲಿಲ್ಲ. ಆದ್ರೆ ಅದಕ್ಕಿಂತ ಮುಂಚೆನೆ ವ್ಯಾಸದೇವರು ಸ್ವಂತ ಪರಿಪೂರ್ಣ ವ್ಯಾಖ್ಯಾನವನ್ನು ಶ್ರೀಮದ್ ಭಾಗವತದಲ್ಲಿ ನೀಡಿದ್ದಾರೆ. ಎಲ್ಲರೂ ಬರೆದಿದ್ದಾರೆ. ಎಲ್ಲರೂ ಗೌಡಿ ವೈಷ್ಣವದಲ್ಲಿ ಗೋವಿಂದ ಭಾಷ್ಯ ಇದೆ, ನಂತರ ಶ್ರೀ ವೈಷ್ಣವದಲ್ಲಿ ಶ್ರೀ ಭಾಷ್ಯ ಇದೆ, ಬ್ರಹ್ಮಸೂತ್ರ ಭಾಷ್ಯ ಇದೆ, ಶಂಕರ ಭಾಷ್ಯ ಇದೆ. ಇವೆಲ್ಲವನ್ನು ಪ್ರಮುಖರು ಅಂದ್ರೆ ಗೋವಿಂದ ಭಾಷ್ಯದಲ್ಲಿ ಬಲದೇವ ವಿದ್ಯಾಭೂಷಣ ಅವರು ಬರೆದಿದ್ದಾರೆ. ಶ್ರೀ ಭಾಷ್ಯವನ್ನು ರಾಮಾನುಜಾಚಾರ್ಯ ಬರೆದಿದ್ದಾರೆ.
ಬ್ರಹ್ಮಸೂತ್ರವನ್ನು ಮಧ್ವಾಚಾರ್ಯರು ಬರೆದಿದ್ದಾರೆ, ಶಂಕರ ಭಾಷ್ಯ ಎಂದ್ಬಿಟ್ಟು ಶಂಕರಾಚಾರ್ಯರು ಬರೆದಿದ್ದಾರೆ. ಈ ರೀತಿಯಾಗಿ ಎಲ್ಲಾ ಸಂಪ್ರದಾಯಗಳಲ್ಲೂ ಕೂಡ ಪ್ರಮುಖರಾದವರು ತಮ್ಮ ವ್ಯಾಖ್ಯಾನವನ್ನು ಭಾಷೆಗಳ ಮೂಲಕವಾಗಿ ಬರೆದಿದ್ದಾರೆ. ಇಲ್ಲಿ ಶ್ರೀಮದ್ ಭಾಗವತ ವೇದಾಂತ ಸೂತ್ರದ ಜೀವಾಳ. ಶ್ರೀಮದ್ ಭಾಗವತ ಯಾಕಂದ್ರೆ ಇದು ಕೃಷ್ಣನೇ ಬರ್ದಿರೋದಲ್ವಾ ಡೈರೆಕ್ಟ್ ಆಗಿ. ಸೊ ಇದು ಎಲ್ಲಕ್ಕಿಂತ ಮೂಲತವಾಗಿ ಬರ್ದಿರೋದು, ಅಂದ್ರೆ ಕಲಿಯುಗದ ಆರಂಭದಲ್ಲೇ ಬರ್ದಿರುವಂತದ್ದು. ಈ ಮಿಕ್ಕ ಭಾಷೆಗಳು ನಂತರ ಬಂದಿದ್ದಾವೆ. ಸೊ ಈ ಶ್ರೀಮದ್ ಭಾಗವತ ಅಂದ್ರೆ ಜನ್ಮಾದಿ ಯಸ್ಯ ಯತಃ ಅಂದ್ರೆ ವೇದಾಂತ ಸೂತ್ರದ ಮೊದಲ ಪದದಿಂದ ಆರಂಭ ಆಗುತ್ತೆ. ಇದು ಪರಮ ಸತ್ಯದ ಸ್ವರೂಪವನ್ನು ವಿವರ ಮಾಡುತ್ತೆ. ಎಲ್ಲವೂ ಪರಮ ಸತ್ಯದಿಂದ ಅಂದ್ರೆ ಕೃಷ್ಣನಿಂದ ಹೊರಹೊಮ್ಮುತ್ತೆ. ಕೃಷ್ಣನಿಂದ ಕೃಷ್ಣ ಸ್ವಯಂ ಪ್ರಕಾಶಮಾನ ಪ್ರಜ್ಞೆಯುಳ್ಳವನು ಮತ್ತು ಕೃಷ್ಣ ಸ್ವತಂತ್ರ. ಇದರ ತಾತ್ಪರ್ಯ ಏನು ಅಂದ್ರೆ ವೇದಾಂತ ಸೂತ್ರ ವೈದಿಕ ಜ್ಞಾನದ ಸಾರಾಂಶ, ಶ್ರೀಮದ್ ಭಾಗವತ ಆ ಸೂತ್ರದ ವ್ಯಾಖ್ಯಾನ ಮತ್ತು ಆನಂದ ಮತ್ತು ಭಕ್ತಿಯ ದಾರಿ. ನಿಜವಾದ ವೈದಿಕ ಜ್ಞಾನ ಅರಿಬೇಕು ಅಂದ್ರೆ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು. ಅದನ್ನು ನಾವು ಗುರುಗಳ ಮೂಲಕವಾಗಿ ಪಡಿಬೇಕು, ಅಧ್ಯಯನ ಮಾಡಬೇಕು. ಸೊ ಈ ರೀತಿ ನಾವು ಮಾಡ್ಬೇಕಾಗಿರೋದ್ರಿಂದ ವಿಧ ವಿಧ ಗ್ರಂಥಗಳನ್ನು ಭಾಷೆಗಳನ್ನು ಓದುವ ಅವಶ್ಯಕತೆ ಇಲ್ಲ. ನಾವು ಓದ್ಬೇಕಾಗಿರೋದು ಕೇವಲ 2 ಮುಖ್ಯವಾದ ಗ್ರಂಥಗಳು, ಭಗವದ್ಗೀತೆ ಮತ್ತು ಭಾಗವತಂ. ಇವೆರಡು ಮುಖ್ಯವಾದ ಗ್ರಂಥಗಳನ್ನು ನಾವು ಓದ್ಬೇಕು. ಇನ್ನೊಂದು 10 ನಿಮಿಷ ತಗೊಳ್ತೇನೆ, ಮುಗಿಸ್ಬೇಡ ಇವತ್ತಿಂದ. ಇಲ್ಲಿಗೆ ಪರಿಚಯ ಮುಗೀತು. ಸೊ ನಂತರ ಇಲ್ಲಿಗೆ ಪರಿಚಯ ಮುಗೀತು, ಇಲ್ಲಿಗೆ ನಿಲ್ಸೋಣ ಅನ್ಕೋತೀನಿ ನಾನು. ಒಂದಿನ ಇನ್ವೊಕೇಶನ್ ನಾವು ನೆಕ್ಸ್ಟ್ ತರಗತಿಯಲ್ಲಿ ಮುಂದಿನ ತರಗತಿಯಲ್ಲಿ ಮಾಡೋಣ. ಯಾರಿಗಾರು ಏನಾದ್ರು ಪ್ರಶ್ನೆ ಇದೆಯಾ? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಅಟೆಂಡೆನ್ಸ್ ಲಿಂಕ್ ಹಾಕ್ತೀರಾ ಪ್ರಭುಜಿ? ಬರ್ತಾಯ್ತು, ಹಾಕ್ತೇನೆ. ಧನ್ಯವಾದಗಳು, ನೆನಪು ಮಾಡ್ಕೊಟ್ರಿ. ಇಲ್ಲ ನಾನು ಮರ್ತೋಗಿರ್ತೇನೆ. ಕ್ಲಾಸ್ ಕೇಳ್ತಾ ಮರ್ತು ಬಿಟ್ವಿ. ಓಕೆ, ತೊಂದ್ರೆ ಇಲ್ಲ. ಏನಾದ್ರು ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ ಎಲ್ರಿಗೂ? ಪ್ರಭುಜಿ, ಇದು ಸಪರೇಟ್ ಎಕ್ಸಾಮ್ಸ್ ಇರುತ್ತಾ? ಈಶೋಪನಿಷತ್ ಸಪರೇಟ್, ಹೌದು ಉಪದೇಶ? ಹೌದು ಹೌದು. ಅಲ್ಲ ಗುರುಜಿ, ಈಶೋಪನಿಷತ್ತು ಉಪದೇಶಾಮೃತ ಒಂದೇ ಎಕ್ಸಾಮ್ ತಾನೆ? ಬೇರೆ ಬೇರೆ ಅನ್ಸುತ್ತೆ, ನಾನು ಚೆಕ್ ಮಾಡಿ ಹೇಳ್ತೀನಿ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೀನಿ, ಅಟೆಂಡೆನ್ಸ್ ಹಾಕಿ ಎಲ್ರು. ನಂತರ ಎಲ್ಲರೂ ಕ್ಲಾಸ್ ಅಟೆಂಡ್ ಮಾಡಿ. ನಾನು ಕ್ಲಾಸಲ್ಲೇ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ಡಿಸ್ಕಸ್ ಮಾಡೋಣ. ಸೊ ಅದರಿಂದ ನಿಮಗೆ ಪರೀಕ್ಷೆ ಬರಲಿಕ್ಕೆ ಸುಲಭ ಆಗುತ್ತೆ. ಕ್ಲಾಸ್ ಮಿಸ್ ಮಾಡಬೇಡಿ ಯಾರು. ಅಟೆಂಡೆನ್ಸ್ ಲಿಂಕ್ ಸಿಗ್ತಾ ಎಲ್ರಿಗೂ? ಸಿಕ್ಕಿದೆ ಪ್ರಭುಜಿ. ಲಲಿತಾ ಮಾತಾಜಿ ಹಾಕ್ತಿರಲ್ವಾ ನಂದುವೆ? ಹಾಕ್ತೀರಾ? ನಂದು ಹಾಕ್ಬೇಕು ಮಾತಾಜಿ. ಲಲಿತಾ ಮಾತಾಜಿ, ಲಕ್ಷ್ಮೀ. ಯಾರಿಗೇನು ಪ್ರಶ್ನೆ ಇಲ್ವಾ? ಇಲ್ಲ ಗುರುಜಿ. ಓಕೆ, ಎಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ಕೋತೀನಿ. ಇದು ಕೇವಲ ಇಂಟ್ರಡಕ್ಷನ್. ಇದು ಶ್ರೀಲ ಪ್ರಭುಪಾದರ ಲೆಕ್ಚರ್ ಆಧಾರಿತವಾದ ಇಂಟ್ರಡಕ್ಷನ್ ಈಶೋಪನಿಷತ್ಗೆ. ಅದನ್ನು ನಾನು ಪವರ್ ಪಾಯಿಂಟ್ ಕನ್ವರ್ಟ್ ಮಾಡಿ. ಅವ್ರದ್ದು ಇಂಗ್ಲಿಷ್ ಅಲ್ಲಿ ಇದೆ, ನಾನು ಕನ್ನಡಕ್ಕೆ ಅನುವಾದ ಮಾಡಿದ್ದೇನೆ. ಸ್ವಲ್ಪ ತಪ್ಪುಗಳಿರ್ಬೋದು, ಕಾಗುಣಿತ ತಪ್ಪುಗಳಿರ್ಬೋದು ಅದರಲ್ಲಿ. ಸೊ ಎಲ್ಲರೂ ಅಟೆಂಡೆನ್ಸ್ ಹಾಕಿದ್ರೆ ಅಂದ್ರೆ ಕ್ಲೋಸ್ ಮಾಡ್ತೀನಿ ನಾನು. ಎಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು. ಮುಂದಿನ ಭಾನುವಾರ ಮತ್ತೆ ಸಿಗೋಣ. ಹರೇ ಕೃಷ್ಣ. ಎಲ್ಲರಿಗೂ ರಾಧಾಷ್ಟಮಿಯ ಅಭಿನಂದನೆಗಳು. ಎಲ್ಲರೂ ರಾಧಾರಾಣಿಯನ್ನು ಪ್ರಾರ್ಥನೆ ಮಾಡಿಕೊಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಧನ್ಯವಾದ ಪ್ರಭುಜಿ.
ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವರೊಂದಿಗೆ ಜೈ ಶ್ರೀಲ ಪ್ರಭುಪಾದ. ಹರೇ